safeguard our nation, the doctors who work tirelessly to save lives, and the lawyers who fight with dedication for justice and especially for the needy and the voiceless. May the prayers of this celebration bring protection, strength, and well-being to them and to their families. Good afternoon, everyone. I, Shreya Espalali, and my friend Advocate Jitin Jijo consider it as a privilege to be the MCs for today's event. ಆತ್ಮೀಯರೇ, ಯೇಸು ಕ್ರಿಸ್ತ ಕರುಣೆ ಮತ್ತು ಮಾನವೀಯತೆ ಎಂಬ ಎರಡು ಅಸ್ತ್ರವನ್ನು ಹಿಡಿದು ಜಗತ್ತಿಗೆ ಶಾಂತಿಯ ಪಾಠವನ್ನು ಹೇಳಿಕೊಟ್ಟಂಥ ಒಬ್ಬ ದೇವಮಾನವ. ಕರುಣೆ ಇಲ್ಲದ ಕಾನೂನು ಯಾಂತ್ರಿಕವಾಗ್ತದೆ, ಮಾನವೀಯತೆ ಇಲ್ಲದ ನ್ಯಾಯ ತನ್ನ ಆತ್ಮವನ್ನೇ ಕಳೆದುಕೊಳ್ತದೆ. ಈ ಎರಡರ ಸಮತೋಲನತೆಯನ್ನು ಕಾಪಾಡುವುದು ಕಾನೂನಿನ ಸೇವಕರಾದ ನಮ್ಮೆಲ್ಲರ ಕರ್ತವ್ಯ ಎಂಬುದನ್ನು ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ನಮಗೆ ಸೌಮ್ಯವಾಗಿ ಹೇಳಿಕೊಡ್ತದೆ. ಕ್ರಿಸ್ಮಸ್ ಕೇವಲ ಒಂದು ದಿನವನ್ನು ಆಚರಿಸುವ ಹಬ್ಬವಲ್ಲ, ಇದು ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಒಂದಾಗಿಸುವ ಹಬ್ಬವಾಗಿದೆ. ಈ ಹಬ್ಬವು ಯೇಸುಕ್ರಿಸ್ತನ ಜನ್ಮವನ್ನು ಸ್ಮರಿಸುವುದರ ಜೊತೆಗೆ ಪ್ರೀತಿ, ಶಾಂತಿ, ಕ್ಷಮೆ ಮತ್ತು ಸೇವಾಭಾವನೆ ಎಂಬ ಶಾಶ್ವತ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ನೆಲೆಗೊಳಿಸುವ ಸಂದೇಶವನ್ನು ನೀಡುತ್ತದೆ. ಕ್ರಿಸ್ಮಸ್ ಹಬ್ಬದ ಅಸಲಿ ಸಾರ್ಥಕತೆ ಅಲಂಕಾರಗಳಲ್ಲಿ ಅಲ್ಲ, ಉಡುಗೊರೆಗಳಲ್ಲಿ ಅಲ್ಲ, ಆದರೆ ಪರಸ್ಪರ ನಗು ಹಂಚಿಕೊಳ್ಳುವಲ್ಲಿ, ದುಃಖಿತರ ಹೃದಯಕ್ಕೆ ಸಾಂತ್ವನ ನೀಡುವಲ್ಲಿ ಮತ್ತು ಪ್ರೀತಿಯಿಂದ ಇನ್ನೊಬ್ಬರ ಜೀವನವನ್ನು ಬೆಳಗಾಗಿಸುವುದರಲ್ಲಿ. ಧರ್ಮ, ಜಾತಿ ಅಥವಾ ಭಾಷೆಯನ್ನು ಮೀರಿ ಮಾನವೀಯತೆ ಮೂಲಕ ಎಲ್ಲ ಹೃದಯಗಳನ್ನು ಒಗ್ಗೂಡಿಸುವ ಹಬ್ಬವೇ ಕ್ರಿಸ್ಮಸ್. ಬಾರ್ ಅಸೋಸಿಯೇಷನ್ ಬೆಳ್ತಂಗಡಿ ಹಾಗೂ ಯೂತ್ ಅಡ್ವೊಕೇಟ್ಸ್ ಫಾರಂ ಇದರ ಒಂದುಗೂಡುವಿಕೆಯಲ್ಲಿ ಆಯೋಜಿಸಿರುವ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದೇವೆ. ಸೇರಿರುವ ಎಲ್ಲ ಗುರು ಹಿರಿಯರ, ವಕೀಲ ಮಿತ್ರರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಈ ಕಾರ್ಯಕ್ರಮದ ವೇದಿಕೆಯನ್ನು ಬೆಳ್ತಂಗಡಿಯ ಹಿರಿಯ ಸಿವಿಲ್ ಜಡ್ಜ್ ಹಾಗೂ JMFC ನ್ಯಾಯಾಧೀಶರಾಗಿರುವಂಥ ಶ್ರೀಯುತ ಮನು BK ಅವರು, ಹಾಗೆ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಲೋಚಿಯಸ್ ಲೋಬೋ, ಪಿಂಟೋ ಆ್ಯಂಡ್ ಪಿಂಟೋ ಲೋ ಫಾರ್ಮ್ಸ್ ಮಂಗಳೂರು ಹಾಗೂ ಈ ದಿನದ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಪ್ರವೀಣ್ ಪಿಂಟೋ, ಬೆಳ್ತಂಗಡಿ ಹಿರಿಯ ವಕೀಲರ ಕಮಿಟಿಯ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಶಿವಕುಮಾರ್ SM, ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿರುವಂಥ ಶ್ರೀಯುತ ಪ್ರಶಾಂತ್ M, ಹಾಗೆ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಶ್ರೀನಿವಾಸ್ ಗೌಡ ಇವರು ಅಲಂಕರಿಸಲಿದ್ದಾರೆ. ಸಂಘದ ಪದಾಧಿಕಾರಿಗಳು ಜೊತೆಗೂಡಿ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. I request the office bearers and the cultural committee members to kindly escort the guests on to the dais. ಹಾಗೆ ಯುವ ವೇದಿಕೆ ಅಧ್ಯಕ್ಷರು ಕೂಡ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಶ್ರೀಯುತರು ಕೂಡ ವೇದಿಕೆಗೆ ಬರಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀದೇವರ ಸಾನ್ನಿಧ್ಯವನ್ನು ಕೋರುವುದು ನಮ್ಮ ದೇಶದ ಸಂಸ್ಕೃತಿ. ಇದೀಗ ಪ್ರಾರ್ಥನೆಯ ಮೂಲಕ ಭಗವಂತನ ಸ್ಮರಣೆಗಾಗಿ ಕುಮಾರಿ ಮನೀಕ್ಷಾ ಹಾಗೂ ಪ್ರತೀಕ್ಷಾ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ, ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತಾಯ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ಜ್ಞಾನ ಬುದ್ಧಿ ಅರಿವನಿಟ್ಟೆ. ತಾಯಿ ತಂದೆ ನೀನು ಕೊಟ್ಟ ವರವು ದೇವಾ, ಬಂಧು ಬಳಗವೆಲ್ಲ ನಿನ್ನ ಕೃಪೆ ದೇವಾ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು ಹರಸು ದೇವಾ, ನಿನ್ನ ಕೃಪೆ ಸಾಕು ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸೋ ದೇವಾ. ಧನ್ಯವಾದಗಳು ಪ್ರತೀಕ್ಷಾ ಮತ್ತು ಮನೀಷಾ.
ಶ್ರೀದೇವರ ಆಶೀರ್ವಾದ ಕಾರ್ಯಕ್ರಮದಾದ್ಯಂತ ನೆಲೆಸಿರಲಿ, ಸೇರಿರುವ ಎಲ್ಲರ ಮನಗಳಲ್ಲಿ ಶ್ರೀದೇವರ ಆಶೀರ್ವಾದ ನೆಲೆಸಿರಲಿ ಎಂಬ ಪ್ರಾರ್ಥನೆಯೊಂದಿಗೆ, ಕ್ರಿಸ್ಮಸ್ ಎಂದು ಕೇಳಿದ ಕೂಡಲೇ ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಸ್ಟಾರ್, ಕ್ರಿಸ್ಮಸ್ ಸ್ಯಾಂಟಾ, ಕ್ರಿಸ್ಮಸ್ ಕೇಕ್ ನೆನಪಾಗೋದು ಸಹಜ. ಕ್ರಿಸ್ಮಸ್ ಟ್ರೀ ಕೇವಲ ಅಲಂಕಾರದ ವಸ್ತುವಲ್ಲ, ಬದಲಾಗಿ ಅದು ನಿತ್ಯ ಜೀವ, ಭರವಸೆ ಮತ್ತು ನಂಬಿಕೆಯನ್ನು ಸಂಕೇತವಾಗಿದೆ. ಕಡು ಹಿಮ ಚಳಿಯಲ್ಲೂ ನಿತ್ಯ ಹಸಿರಿನಿಂದ ತಲೆ ಎತ್ತಿ ನಿಂತ ಕ್ರಿಸ್ಮಸ್ ಮರದಂತೆ ನಾವು ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸವಾಲುಗಳನ್ನು ಎದುರಿಸಿ ಬದುಕಿನ ಭರವಸೆಯನ್ನು ಕಾಯ್ದುಕೊಳ್ಳಬೇಕೆಂದು ಕ್ರಿಸ್ಮಸ್ ಟ್ರೀ ನೆನಪಿಸುತ್ತದೆ. ಕ್ರಿಸ್ಮಸ್ ಸ್ಟಾರ್ ಈಸ್ ಅ ಸಿಂಬಲ್ ಆಫ್ ಹೋಪ್ ಆ್ಯಂಡ್ ಲೈಟ್. It represents the star of Bethlehem that guided the wise men to the birthplace of the Jesus Christ. The star is a reminder of hope, faith and spiritual light in darkness. It encourages people to follow the path of truth and goodness. ಬಂದಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದೀಗ ನಮ್ಮ ಹಿರಿಯ ವಕೀಲರಾಗಿರುವಂತಹ ಶ್ರೀಯುತ ಸೇವ್ಯರ್ ಪಾಲಲಿ ಸರ್ ಅವರು ಎಲ್ಲರನ್ನ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 26ನೇ ಇಸವಿಯಲ್ಲಿ ನಾವು 2025ರ ಕೊನೆಯ ಹಂತದಲ್ಲಿ ನಡೆಸುವಂಥ ಕ್ರಿಸ್ಮಸ್ ಹಬ್ಬ ಹಾಗೂ 26ರ ಹೊಸ ವರ್ಷವನ್ನು ಆಚರಣೆ ನಾವಿಂದು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರನ್ನು ತಮ್ಮೆಲ್ಲರನ್ನು ಸ್ವಾಗತಿಸುವುದು ನಮಗೆ ಅತಿ ಸಂತೋಷದ ವಿಷಯ. ಬೆಳ್ತಂಗಡಿ ವಕೀಲರ ಸಂಘದಲ್ಲಿ ನಡೆಸಿ ಬರುವಂಥ ಈ ಕಾರ್ಯಕ್ರಮ ಪ್ರಾಯಶಃ ಅದೆಲ್ಲೂ ಕಾಣದಂಥ ಒಂದು ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಬೇರೆ ಯಾವ ಬಾರ್ಗಳಲ್ಲಿ ಇದನ್ನು ಮಾಡ್ತಾರ ಅಂತ ಗೊತ್ತಿಲ್ಲ, ಪ್ರವೀಣ್ ಹೇಳಬೇಕು, ನಮ್ಗೆ ಗೊತ್ತಿಲ್ಲ. ಆದರೂ ಬೆಳ್ತಂಗಡಿಯಲ್ಲಿ ಒಂದು ಸೌಹಾರ್ದತೆಗಾಗಿ ಎಲ್ಲ ಹಬ್ಬಗಳನ್ನು, ಅದು ಕ್ರಿಸ್ಮಸ್, ಈದ್ ಮಿಲಾದ್, ಹಾಗೆ ದೀಪಾವಳಿ, ಪ್ರತಿಯೊಂದು, ಅದಲ್ಲದೆ ಪ್ರತ್ಯೇಕವಾಗಿ ನಮ್ಮ ಈ ಮೊದಲಿನ ಅಧ್ಯಕ್ಷರ ಸಂದರ್ಭದಲ್ಲಿ, ಆ ಅಧಿಕಾರಾವಧಿಯ ಸಂದರ್ಭದಲ್ಲಿ ನಾವು ಪಿನಿನಲಿಕೆ ಎಂಬಂಥ ಆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಪ್ರತಿಯೊಂದು ಈ ದೇಶದ ಏಕತೆಗೆ ಬೇಕಾಗಿರುವಂಥ ಎಲ್ಲ ಹಬ್ಬಗಳನ್ನು ನಾವಿಲ್ಲಿ ಆಚರಿಸಿರುವಂಥದ್ದು ನಮ್ಮ ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಆತ್ಮೀಯರೇ, ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ಈ ದಿನದ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವನ್ನಾಗಿ ಗೊಳಿಸುವುದಕ್ಕಾಗಿ. ಈ ಸಂದರ್ಭದಲ್ಲಿ ಪ್ರಥಮತಃ ನಾನು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವ, ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ನಮ್ಮ ಪ್ರಿನ್ಸಿಪಾಲ್ ಸೀನಿಯರ್ ಸಿವಿಲ್ ಜಡ್ಜ್ ಮನು ಬಿ ಕೆರವರನ್ನು ನಮ್ಮ ಕ್ರಿಸ್ಮಸ್ ಸಮಿತಿಯ ಪರವಾಗಿಯೂ ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೋರ್ವರ ಪರವಾಗಿಯೂ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಸರ್ ಮನು ಬಿ ಕೆ ಸರ್ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲು ನಮ್ಮ ಸೀನಿಯರ್ ಅಡ್ವೊಕೇಟ್ ಶ್ಯಾಮ್ ಭಟ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಅಲೋಷಿಯಸ್ ಲೋಬರ್ ಅವರು ವಹಿಸಿಕೊಂಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಹೆಚ್ಚು ಹೇಳುವಂಥ ಒಂದು ಅಗತ್ಯ ಇಲ್ಲ. ಚುನಾವಣೆ ಮೊದಲಾಗಿ ನಿಮ್ಮಲ್ಲಿ ಹೇಗೆ ಮಾತಾಡ್ತಿದ್ರೋ ಅದೇ ರೀತಿ ಈಗಲೂ ಅವರು ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿಯಿಂದ ಮಾತಾಡ್ತಾರೆ. ತಾನೊಂದು ನಿರ್ಧಾರದ ಬಗ್ಗೆ ಒಂದು ಮಾತನ್ನೆತ್ತರೆ ಆ ಮಾತಿಗೆ ಬದ್ಧನಾಗಿರ್ತಾರೆ. ಸಮಿತಿಯಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ, ಸಭೆಗಳಲ್ಲಿ ತೆಗೆದಂಥ ತೀರ್ಮಾನಕ್ಕೆ ಮತ್ತೆ ಸ್ವತಃ ಬದಲಾವಣೆ ಮಾಡುವಂತಹ ಕೆಟ್ಟ ಗುಣಗಳಿಲ್ಲದಂಥ ದೊಡ್ಡ ವ್ಯಕ್ತಿತ್ವ. ಅದಲ್ಲದೆ ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಬಾರಿನ ಪ್ರಗತಿಯ ಬಗ್ಗೆ ಮಾತ್ರ ಚಿಂತಿಸುವಂತಹ, ಅದೇನು ಸ್ಟೆಪ್ಸ್ ಬೇಕೋ ಅದನ್ನು ಇಂದು ಮುಂದೆ ನೋಡದೆ ಕಾರ್ಯಗತಗೊಳಿಸುವಂತಹ ಒಂದು ಸನ್ನದ್ಧತೆಯನ್ನು ನಾವು ಅವರಲ್ಲಿ ಕಾಣ್ಬೋದು. ಸರ್, ತಮ್ಮ ಅವಧಿಯಲ್ಲಿ ತುಂಬ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ಪ್ರಥಮತಃ ನಾನು ನಿಮ್ಮಲ್ಲಿ ಒಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಎಲ್ಲ ಬಾರ್ಗಳಲ್ಲಿ ಕಾಣುವಂತಹ ಭಿನ್ನತೆಗಳನ್ನು ದೂರ ಮಾಡಿ ಏಕತೆಯನ್ನು ತರುವಂಥ ನಿಮ್ಮ ದೊಡ್ಡ ಆ ಒಂದು ಚಿಂತನೆ ಶ್ಲಾಘನೀಯವಾದದ್ದು. ಅಭಿಪ್ರಾಯ ವ್ಯತ್ಯಾಸಗಳು ಪ್ರಾಯಶಃ ಅದೆಲ್ಲ ಸಮೂಹಕ್ಕಿಂತ ಹೆಚ್ಚಾಗಿ ವಕೀಲರುಗಳಲ್ಲಿ ಇರ್ತದೆ ಎಂಬುದು ಸತ್ಯ ಕೂಡ. ಯಾಕಂತ ಹೇಳಿದ್ರೆ ಒಂದು ಚಿಕ್ಕ ಇದಿದ್ರೂ ಕೂಡ ಅವರದ್ದೇ ಆದ ವಾದಗಳಿದೆ. ತನ್ನದೇ ಸರಿ ಎಂಬಂಥ ವಾದಗಳು ಅತಿ ಹೆಚ್ಚಿರುವಂಥ ಒಂದು ವರ್ಗ ಇದ್ದರೆ ಅದು ವಕೀಲರು ಮಾತ್ರ. ಯಾಕಂದರೆ ಬಿಟ್ಟು ಕೊಡಲಾರರು. ಜಡ್ಜರು, ನಮ್ಮ ಗೌರವಾನ್ವಿತ ಜಡ್ಜರಿದ್ದಾರೆ, ತನ್ನ ವಾದ ಒಮ್ಮೆ ಆಯಿತು, 2 ಸಲ ಆಯಿತು, 3ನೇ ಸಲ ಮತ್ತೆ ಎದ್ದು ತಂದೆ ಸರಿ ಅಂತೇಳಿ ವಾದ ಮಾಡುವಂಥ ಅಥವಾ ತನ್ನನ್ನು ತಾನು ಸಾಬೀತು ಮಾಡುವಂಥ ಒಂದು ಗುಣ ಇರುವಂಥದ್ದು ವಕೀಲರುಗಳಲ್ಲಿ ಹೆಚ್ಚು. ಹಾಗೆ ಇರುವಾಗ ಅಂಥ ಗುಣ ಇರುವವರನ್ನು ಒಂದು ಸೂರಿನಡಿ, ಒಂದು ವ್ಯವಸ್ಥೆಯಡಿ ಒಟ್ಟಾಗಿ ಸೇರಿಸಿಕೊಂಡು ಏಕಾಭಿಪ್ರಾಯದಲ್ಲಿ ಮೂಡಿಸುವಂಥ ಒಂದು ದೊಡ್ಡ ಕರ್ತವ್ಯ ಬದ್ಧತೆ ಅದು ಅಧ್ಯಕ್ಷರದ್ದು. ಅಂತಹ ಒಂದು ದೊಡ್ಡ ಹಿರಿತನವನ್ನು ಮೆರೆಯುವಂಥ ಅವರು ಈ ದಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು. ಸರ್, ತಮ್ಮನ್ನು ನಮ್ಮ ಸಮಿತಿಯ ಪರವಾಗಿಯೂ ಎಲ್ಲರ ಪರವಾಗಿಯೂ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. I request Srimati Usha Madam to kindly welcome Sri Aloysius S. Lobo by offering a flower.
ನಮ್ಮ ಈ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಏನು, ಇದರ ಆಚರಣೆ ಪವಿತ್ರತೆ ಏನು, ಅಗತ್ಯತೆ ಏನು ಇತ್ಯಾದಿಗಳ ಬಗ್ಗೆ ಎಲ್ಲದರ ಬಗ್ಗೆ ನಮಗೆ ಇವತ್ತು ಸಂದೇಶವನ್ನು ನೀಡಲಿಕ್ಕೆ ಬಂದಿರುವವರು ನಮ್ಮ ಹತ್ತಿರದ ಬಾರ್ ಮಂಗಳೂರು ಬಾರ್ನ ಪ್ರತಿನಿಧಿಯೂ ಆಗಿರುವಂಥ ಅಡ್ವೊಕೇಟ್ ಶ್ರೀ ಪ್ರವೀಣ್ ಪಿಂಟೋರವರು. ಇವರ ಬಗ್ಗೆ ಒಂದು ವೇಳೆ ನಾನು ಪ್ರಾರಂಭದಲ್ಲಿ ನಾವು ನಮ್ಮ ಆ ಮೀಟಿಂಗ್ ಆಗುವ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನಪ್ಪ ಅಂತ ಹೇಳಿದರೆ, ವಿಲಿಯಂ ಪಿಂಟೋರವರನ್ನು ನಮ್ಮ ಇದಕ್ಕೆ ಅತಿಥಿಯನ್ನಾಗಿ ಕರೆಯುವ ಅಂತೇಳಿ. ಆಗ ನಮ್ಮ ಲೋಬೋ ಸರ್ ಹೇಳಿದರು, ಇಲ್ಲ ರೀ ನೀವೆಂತ ಹೇಳ್ತೀರಿ, ಅವರು ತೀರಿ ಹೋಗಿದ್ದಾರೆ ಅಂತೇಳಿ. ನಿಜವಾಗಿ ಆ ಸಂದರ್ಭದಲ್ಲಿ ಅದರ ಬಗ್ಗೆನೂ ಜ್ಞಾನ ಇರಲಿಲ್ಲ. ಯಾಕಂತ ಹೇಳಿದ್ರೆ ವಿಲಿಯಂ ಪಿಂಟೋ ಅವರ ತಂದೆಯವರು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದವರು. ಎಲ್ಲರಿಗೂ ಗೊತ್ತು ವಿಲಿಯಂ ಪಿಂಟೋ ಅಂತ ಹೇಳಿದ್ರೆ ಅವರನ್ನು ಹೆಚ್ಚಿನ ಅಂಶ ವಿಲಿಯಂ ಪಿಂಟೋ ವಕೀಲರು ಅಂತೇಳಿ ಎಲ್ಲರೂ ಕರೆಯೋದು. ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳೆಲ್ಲ ಅವರು ವಕೀಲರು ವಿಲಿಯಂ ಪಿಂಟೋ. ನಿಜವಾಗಿ ವಕೀಲರು ಆಗಿರಲಿಲ್ಲ, ಆಗಿದ್ರ ವಕೀಲರೇ, ಸಾರಿ ಕ್ಷಮಿಸಿ. ಅವರು ವಕೀಲರಾಗಿದ್ದುಕೊಂಡು ಅವರು ಕಾನೂನು ಮಾಹಿತಿಗಳನ್ನು ಅತಿ ಹೆಚ್ಚು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಗಳಲ್ಲಿ ಪ್ರಚಾರ ಮಾಡಿರುವಂಥದ್ದು ಮತ್ತು ಜನಗಳಿಗೆ ಸೇವೆ ಮಾಡುವಂಥ ಒಂದು ಒಳ್ಳೆಯ ಸೇವಾ ಮನೋಭಾವದ ವ್ಯಕ್ತಿ ಕೂಡ ಆಗಿದ್ದರು. ಅವರ ಅದೇ ಮನೋಭಾವದ ಅಷ್ಟೇ ಶ್ರೇಷ್ಠತೆಯನ್ನು ಉಳಿಸಿಕೊಂಡಿರುವಂಥ ಅವರ ಮಗ ನಮ್ಮ ಆತ್ಮೀಯರಾದ ಪ್ರವೀಣ್ ಪಿಂಟೋರವರು ಈ ದಿನದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರರಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ಈ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಸರ್, ತಮಗೆ ಎಲ್ಲರ ಪರವಾಗಿ, ನಮ್ಮ ಸಮಿತಿಯ ಪರವಾಗಿಯೂ ಹಾಗೂ ಇಲ್ಲಿ ನಮ್ಮ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ ಪರವಾಗಿಯೂ ಹಾಗೂ ಇಲ್ಲಿ ನೆರೆದ ಪ್ರತಿಯೊಬ್ಬರ ಪರವಾಗಿಯೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಿದ್ದೇನೆ ಸರ್. ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಲು ನಮ್ಮ ಸೀನಿಯರ್ ಅಡ್ವೊಕೇಟ್ ಆಗಿರುವಂಥ ಹರಿಶ್ಚಂದ್ರ ಬಳ್ಳಾಲ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಗು ಅಥವಾ ಕೋಪ ಇಲ್ಲದ ಒಂದು ಮುಖವನ್ನು ನೋಡಬೇಕಿದ್ರೆ ಅದು ಶಿವಕುಮಾರ್ ಸರನ್ನು ನೋಡಬೇಕು ಅಂಥೇಳಿ ನಾವು ಯಾವಾಗಲೂ ಹೇಳ್ತೇವೆ. ಎಲ್ಲ ಏನೇ ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಚಡಕ್ ಅಂತೇಳಿ ಒಂದು ನಗು ಅವರು ಪ್ರಾರಂಭದಲ್ಲಿ. ನಗದ ನಂತರ ಬೇಡ ಮಾರರೆ ಬಿಡಿ ಅದನ್ನು ಯಾಕೆ ಹಾಗೆಲ್ಲ ಹೇಳುವಂಥ ಒಂದು ದೊಡ್ಡ ಗುಣ ಶಿವಕುಮಾರ್ SM ಸರ್ ಅವರು ನಾನು ಅವರನ್ನು ಹೇಳುವಂಥ ಅಗತ್ಯ ಇಲ್ಲ. ನಮ್ಮ ಮೊದಲು ನಮ್ಮ ಇವು ಜೂನಿಯರ್ಸ್ ಇದ್ದಾರೆ, ನಮ್ಮ ಈ ಬಾರ್ ಅಸೋಸಿಯೇಷನ್ನಲ್ಲಿ ಮೊದಲು ಅಧ್ಯಕ್ಷರಾಗಿದ್ದುಕೊಂಡು ಕಾರ್ಯದರ್ಶಿಗಳಾಗಿದ್ದುಕೊಂಡು ನೇಮರಾಜ್ ಶೆಟ್ಟರ ಅವಧಿಯಲ್ಲಿ ಹೌದಂತೇಳಿ ಕಾಣ್ತದೆ. ಆದರೂ ತುಂಬ ಹಲವಾರು ಸ್ಥಾನಗಳನ್ನು ಅಲಂಕರಿಸುತ್ತಾ ನಮ್ಮ ಬಾರನ್ನು ಬೆಳೆಸುವಲ್ಲಿ ಅವರ ದೊಡ್ಡ ಪಾತ್ರ. ಪ್ರಾಯಶಃ ನಾವು ಕೂತಿರುವಂಥ ಈ ಬಿಲ್ಡಿಂಗಲ್ಲಿ ಕೂಡ ಅದನ್ನು ಆಗಬೇಕಿದ್ರೆ ಪ್ರಾರಂಭ ಹಂತಗಳಲ್ಲಿ ಅರ್ಜಿ ಸಲ್ಲಿಸುವಂಥ, ಅದನ್ನು ಮುಂದುವರಿಸುವಂಥ, ಅದರ ಬಗ್ಗೆ ಫಾಲೋಅಪ್ ಮಾಡುವಂಥ ದೊಡ್ಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸರ್. ತಾವು ಹಿರಿಯ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಬಾರನ್ನು ಚೆನ್ನಾಗಿ ನಡೆಸ್ತಾ ಇದ್ದೀರಿ. ತಮ್ಮನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ರಿಕ್ವೆಸ್ಟಿಂಗ್ ಸ್ವರ್ಣಲತಾ ಮ್ಯಾಮ್ ಟು ಕೈಂಡ್ಲಿ ವೆಲ್ಕಮ್ ದ ಗೆಸ್ಟ್ ಬೈ ಆಫರಿಂಗ್ ಅ ಫ್ಲವರ್. ಪ್ರಶಾಂತ್ ಎಂಬರ ಬಗ್ಗೆ ನಾನೇನು ಮಾತಾಡುವಂಥ ಅಗತ್ಯವೇ ಇಲ್ಲ. ಯಾಕಂದರೆ ಅವರು ಪಾದರಸದ ಥರ ಪ್ರತಿಯೊಬ್ಬರಲ್ಲೂ ಕೂಡ ಅಲ್ಲೂ ಇಲ್ಲೂ ಎಲ್ಲೂ ಇರುವಂಥ ಒಂದು ದೊಡ್ಡ ಒಂದು ಆ ಸ್ಥಾನಕ್ಕೆ ಗೌರವ ತಂದು ಕೊಡುವಂಥ ಒಂದು ದೊಡ್ಡ ವ್ಯಕ್ತಿತ್ವ ಪ್ರಶಾಂತ್ರವರು ಈ ಕಾರ್ಯಕ್ರಮದ ಬಗ್ಗೆ ಮೆಸೇಜ್ಗಳನ್ನು ಹಾಕುತ್ತಾ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂಥ ಕಾರ್ಯಕ್ರಮ ಇರಲಿ. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಅವರು ಈಗಲೇ ಒಂದು ಪ್ರಾರಂಭದ ಹಂತಗಳಲ್ಲೂ ಕೂಡ ಒಂದು ಸೆಕ್ರೆಟರಿಯಾಗಿ ಅತ್ಯುತ್ತಮವಾಗಿ ನಮ್ಮ ಬಾರ್ ಅಸೋಸಿಯೇಷನ್ ನಡೆಸ ಬರ್ತಿದ್ದಾರೆ. ಪ್ರಶಾಂತ್ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರೋ ಪ್ರತಿಯೊಬ್ಬರ ಪರವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಸ್ವಾಗತಿಸಬೇಕಾಗಿ ಶ್ರೀಯುತ ದಿವ್ಯರಾಜ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು ಸಾಮಾನ್ಯವಾಗಿ ಉಲ್ಲೇಖ ಮಾಡುವುದಿದೆ ಬಂಡೆ ಅಂತೇಳಿ ಅವರ ದಪ್ಪಕ್ಕೆ ಅಥವಾ ತೋರಾಗಿದ್ದಾರೆ ಅಂತೇಳಿ ಶ್ರೀನಿವಾಸ್ ಗೌಡರು ನಾನು ಬಂಡೆ ಅಂತ ಹೇಳೋದಲ್ಲ, ಯಾರು ಕೂಡ ತಪ್ಪರ್ಥ ಮಾಡ್ಕೊಳ್ಬೇಡಿ. ಬಟ್ ಅವರ ನಿರ್ಧಾರಗಳು ಹಾಗೆ ಇರ್ತದೆ. ಯಾವುದೇ ಯಾರೇ ಏನೇ ಇರಲಿ, ಆ ಹೇಳಿದ್ದನ್ನು ಹಾಗೆ ಅಂತೇಳಿ ಎಷ್ಟು ಕಷ್ಟಗಳು ಬರಲಿ ರಾಜಿ ಮಾಡಿಕೊಳ್ಳದಂಥ ಒಂದು ದೊಡ್ಡ ಗುಣವನ್ನು ನಾನು ಅವರಲ್ಲಿ ಒಬ್ಸರ್ವ್ ಮಾಡಿದ್ದೇನೆ. ಪ್ರಾಯಶಃ ನನಗೆ ಅತಿ ಆತ್ಮೀಯರಲ್ಲಿ ಒಬ್ಬರು ಕೂಡ ಅವರು. ಯಾಕಂತ ಹೇಳಿದ್ರೆ ನನ್ನ ಸೋಲು ಸಮಸ್ಯೆ ಅಥವಾ ಕಷ್ಟಗಳಲ್ಲಿ ಕೂಡ ಒಟ್ಟಾಗಿ ನಿಲ್ಲುವಂಥ ಅವರನ್ನು ಖಂಡಿತವಾಗಿ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲದವರು. ನಮ್ಮ ಬಾರ್ ಅಸೋಸಿಯೇಷನ್ಗೆ ಅಂಥವರ ಒಂದು ಉಪಾಧ್ಯಕ್ಷರಾಗಿ ಸಿಕ್ಕಿರುವುದು ನಮ್ಮ ಭಾಗ್ಯ ಕೂಡ ಸರ್. ತಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದೀರಿ. ತಮ್ಮನ್ನು ನಮ್ಮ ಕ್ರಿಸ್ಮಸ್ ಸಮಿತಿಯ ಪರವಾಗಿ ಪ್ರತಿಯೋರ್ವ ವಕೀಲರ ಪರವಾಗಿ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ ಸರ್. Requesting Mihir Rao to kindly welcome the guest by offering a flower.
ನಮ್ಮ ಸಹಕಾರಿ ಸರಕಾರಿ ಅಭಿಯೋಜಕರಾಗಿರುವಂತಹ ದಿವ್ಯರಾಜ್ ಮತ್ತು ಆಶಿತಾರವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ನಿಮಗೆ ಇಬ್ಬರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಉತ್ಸಾಹದ ಚಿಲುಮೆ ಯಾರು ಅಂತ ಹೇಳಿದರೆ ಉದಯ್ BK, ಯುವ ವಕೀಲರ ಒಂದು ವೇದಿಕೆಯನ್ನು ನಾವಿಲ್ಲಿ ಸೃಷ್ಟಿಸಿಕೊಂಡಿದ್ದೇವೆ. ಅದರ ಅಧ್ಯಕ್ಷರಾದಂಥ ಉದಯ್ BK ಅವರು ಪಂಚಾಯತ್ಗಳಲ್ಲಿ, ನಾನಾ ರೈತ ಮೋರ್ಚಾಗಳಲ್ಲಿ, ಹಾಗೆ ಸಾಮಾಜಿಕವಾಗಿ ಒಂದು ವಕೀಲರುಗಳಲ್ಲಿ ಹೆಚ್ಚು ಇನ್ನೂ ಅವರು ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ. ಇನ್ನು ಕೆಲಸ ಕಾರ್ಯಗಳು ಇನ್ನೂ ನಿರಂತರ ನಿಮಗೆ ಅಂತೇಳಿ ಮೀಸಲಿಗಾಗಿ ಅವರು ರೆಡಿಯಾಗಿದ್ದಾರೆ. ಈಗ ಅವರಿಗೆ ಪ್ರವೇಶ ಒಂದು ಸಿಕ್ಕಿದ್ದು ಯುವಜನ ವೇದಿಕೆ ಮೂಲಕ. ಅವರು ನಮ್ಮ ಈ ದಿನದ ಮುಖ್ಯ ಅತಿಥಿಗಳಲ್ಲಿ ಓರ್ವರು. ತಮಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಕೋರ್ತಿದ್ದೇನೆ. ಶ್ರೀಯುತರಿಗೆ ಶ್ರೀಯುತ ವಿನೋದ್ ಮಸ್ಕರೇನಸ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ವಸಂತ ಪ್ರಕಾರಡವರು, ಸೀನಿಯರ್ ಅಡ್ವೊಕೇಟ್, ಸೀನಿಯರ್ ಮೋಸ್ಟಲ್ಲಿ ನಾನು ಬಳ್ಳಾಲ್ ಸರ್, PSK ಹಾಗೂ ನಮ್ಮ ಶಾಂಭಟ್ರನ್ನ ಅಷ್ಟು ಸೀನಿಯರ್ ಆಗಿ ಹೇಳೋದು ಅವ್ರಿಗೆ ಇಷ್ಟ ಆಗಲಿಕ್ಕಿಲ್ಲ. ಅಷ್ಟು ಸೀನಿಯರ್ ಏನಲ್ಲದಿದ್ರು ಅವ್ರು ಕಾಣಲಿಕ್ಕೆ ನನಗಿಂತ ಸ್ವಲ್ಪ ಚಿಕ್ಕದೇ ಕಾಣ್ತಾರೆ. ಆದರೂ ಕೂಡ ಸೀನಿಯರ್ ಆಗಿ ತುಂಬ ಜನ ಇದ್ದೀರಿ ಸರ್. ತಮಗೆಲ್ಲರಿಗೂ ಅದೇ ರೀತಿ ಭಾಗವಹಿಸಿದ ಎಲ್ಲ ಪ್ರೀತಿಯ ಅಡ್ವೊಕೇಟ್ಸ್, ನನ್ನ ಸಹೋದರರಿಗೂ ಸಹೋದರಿಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಪದ್ಮಪ್ರಿಯ ಮೇಡಮ್, ಕೋರ್ಟಿನ ಇತರ ಎಲ್ಲ ಸ್ಟಾಫ್ಗಳಿಗೂ, ಹಾಗೆ ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರು ಪತ್ರಿಕಾ ಮಾಧ್ಯಮದವ್ರಿಗೂ, ಸಿಲ್ವಿಯಾ ಫೋಟೋಗ್ರಫಿ ನಂದು ಚೆಂದ ಬರಬೇಕು ಅಂತೇಳಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ತಮಗೂ ಕೂಡ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ನಾವಿಲ್ಲೊಂದು ಕ್ರಿಸ್ಮಸ್ ಕ್ಯಾಪನ್ನು ಕೊಡ್ತಾ ಇದ್ದೇವೆ. ಹೆಚ್ಚಿನ ಅಂಶ ಕೆಲವೊಂದು ಸ್ವಲ್ಪ ಚಿಕ್ಕ ಸೈಜ್ ಆಗಿದೆ ಅಂತ ಕಾಣ್ತಾ ಇದೆ. ನಾನು ಒಬ್ಸರ್ವ್ ಮಾಡಿದ್ದೆ, ನನ್ನ ತಲೆಗೂ ಹೋಗಲಿಲ್ಲ ಆಗ. ಆದ್ದರಿಂದ ವಸಂತರ ತಲೆಗೆ ಹೇಗಾಗ್ತದೋ ಗೊತ್ತಿಲ್ಲ. ಹಾಗೆ ತಾವೆಲ್ಲರೂ ಕೊಟ್ಟವರು ಆದಷ್ಟು ಧರಿಸಿದ್ದಲ್ಲಿ ಅದು ಕಾಣಲಿಕ್ಕೆ ಒಂದು ಚೆಂದ ಇರ್ತದೆ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಧರಿಸಿದ್ದಲ್ಲಿ ನಾವು ತುಂಬ ಸಂತೋಷ. ಒಂದು ವೇಳೆ ಮತ್ತೇನಾದರೂ ಅಂತ ಅಭಿಪ್ರಾಯ ಭಿನ್ನತೆಗಳಿದ್ದಲ್ಲಿ ಧರಿಸಬೇಕು ಅಂತೇಳಿ ಒತ್ತಾಯ ಅಲ್ಲ, ಅದು ಧರಿಸಿದ್ದಲ್ಲಿ ಅದು ಕಾಣಲಿಕ್ಕೆ ಚೆಂದ ಆಗ್ತದೆ. ತಾವು ಧರಿಸಬೇಕು ಅಂತೇಳಿ ವಿನಂತಿಸ್ತಾ ನನ್ನ ಈ ಕೆಲಸವನ್ನು ಅಲ್ಲಿ ಪೂರ್ತಿಗೊಳಿಸ್ತಾ ಇದ್ದೇನೆ. ಎಲ್ಲರನ್ನ ಅಕ್ಕರೆಯಿಂದ ಸ್ವಾಗತಿಸಿದ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕ್ರಿಸ್ಮಸ್ ಅಂತ ಹೇಳಿದ ಕೂಡಲೇ ನಮಗೆ ಮನಸ್ಸಿಗೆ ಬರುವಂಥದ್ದು ಕ್ರಿಸ್ಮಸ್ ಟ್ರೀ ಬಿಟ್ಟರೆ ಎಲ್ಲರೂ ಪ್ರಾಮಿನೆನ್ಸ್ ಕೊಡುವಂಥದ್ದು ಸ್ಯಾಂಟಾ ಕ್ಲಾಸ್ ಅಲ್ವಾ? ಸೊ ಈಗ ಸ್ಯಾಂಟಾ ಕ್ಲಾಸ್ ಅಂತ ಹೇಳುವಾಗ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಅದಕ್ಕೆ ಆದ ಮಹತ್ವ ಇದೆ. ಸ್ಯಾಂಟಾ ಕ್ಲಾಸ್ ಪಾತ್ರವು ಸೇಂಟ್ ನಿಕೋಲಸ್ ಎಂಬ ಮಹಾತ್ಮನಿಂದ ಪ್ರೇರಿತವಾದದ್ದು. ಅವರು ತಮ್ಮ ಸಂಪತ್ತನ್ನು ಅಗತ್ಯವಿರುವವರೊಂದಿಗೆ ಹಂಚಿಕೊಂಡು ಪ್ರೀತಿ ಮತ್ತು ಮಾನವೀಯತೆಯ ಮೂಲಕ ಜನರ ಹೃದಯಗಳನ್ನು ಗೆದ್ದವರಾಗಿರುತ್ತಾರೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಸ್ಯಾಂಟಾ ಕ್ಲಾಸ್ ಉಡುಗೊರೆ ನೀಡುವುದು ಪರಸ್ಪರ ಪ್ರೀತಿಯನ್ನು ಹಂಚಿಕೊಳ್ಳುವ ಮತ್ತು ಇತರರ ಜೀವನದಲ್ಲಿ ನಗು ತರಿಸುವ ಸಂಕೇತವಾಗಿದೆ. ಇದೀಗ ನಮ್ಮ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಸ್ಯಾಂಟಾ ಕ್ಲಾಸನ್ನು ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಸ್ವಾಗತಿಸೋಣ.
ಅಂದರೆ ಶ್ರೀ ಯೇಸು ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿ ಜೋಸೆಫ್ ಹಾಗೂ ಮರಿಯಮ್ಮನವರ ಮಗನಾಗಿ ಒಂದು ಹಟ್ಟಿಯಲ್ಲಿ ಜನಿಸಿರುವುದನ್ನು ನಾವು ಕ್ರೈಸ್ತರು ಕ್ರಿಬ್ ಅಥವಾ ಗೋದಲಿಯ ಮೂಲಕ ಸ್ಮರಿಸುತ್ತೇವೆ. The crib symbolizes humility, simplicity, and God's love for humanity, showing that Jesus was born not in a palace, showing that Jesus was not born not in a palace but in a humble stable. More than a decoration, the Christmas crib conveys the true message of Christmas, hope, peace, and coming of light into the world. ಸನಾತನ ಸಂಸ್ಕೃತಿಯಲ್ಲಿ ಬೆಳಕಿಗೆ ಪರಮೋನ್ನತ ಸ್ಥಾನವಿದೆ. ಬೆಳಕು ಜ್ಞಾನದ ಸಂಕೇತವಿದೆ. ಅಂತೆ ಕ್ರೈಸ್ತವ ವಿಶ್ವಾಸದಲ್ಲಿ, ಕ್ರೈಸ್ತ ಧರ್ಮದ ನಂಬಿಕೆಯ ಪ್ರಕಾರ ಬೆಳಕು ಆಶೆ, ಶಾಂತಿ, ಆನಂದ ಹಾಗೂ ಪ್ರೀತಿಯ ಸಂಕೇತವಾಗಿದೆ. ಇದೀಗ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಗೋದಲಿಯ ಬಳಿ ಬಂದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಎಂಬ ಸಂದೇಶವನ್ನು ನೀಡುತ್ತದೆ. ಮೂರನೇ ಮೇಣದ ದೀಪ ಆನಂದದ ಸಂಕೇತ. ದ ಸಿಂಬಲ್ ಆಫ್ ಜಾಯ್. ಯೇಸು ಕ್ರಿಸ್ತನ ಆಗಮನದ ಸಂತೋಷವನ್ನು ಸೂಚಿಸುವ ಈ ದೀಪವು ದುಃಖದ ಮಧ್ಯೆಯೂ ಆನಂದವನ್ನು ಹಂಚಿಕೊಳ್ಳುವಂತೆ ನಮಗೆ ಪ್ರೇರಣೆ ನೀಡುತ್ತದೆ. ನಾಲ್ಕನೆಯ ಮೇಣದ ದೀಪ ಪ್ರೀತಿಯ ಸಂಕೇತ. ದ ಸಿಂಬಲ್ ಆಫ್ ಲವ್. ಇದು ದೇವರ ನಿರಂತರ ಪ್ರೀತಿಯನ್ನು ಮತ್ತು ಪರಸ್ಪರ ಪ್ರೀತಿಯಿಂದ ಬದುಕಬೇಕೆಂಬ ಸಂದೇಶವನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲ ಯುವ ವಕೀಲರ ನೆಚ್ಚಿನ ನ್ಯಾಯಾಧೀಶರಾದ ಶ್ರೀಯುತ ಮನು ವಿ.ಕೆ. ಸರ್ ಇವರು ಉದ್ಘಾಟಕರ ನೆಲೆಯಲ್ಲಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಅಲೋಶಿಯಸ್ ಲೋಬೋ ಸರ್ ಅವರೇ, ಹಾಗೂ ಚೀಫ್ ಗೆಸ್ಟ್ಗಳಾದ ಶ್ರೀ ಪ್ರವೀಣ್ ಪಿಂಟೋರವರೇ, ಶ್ರೀ ಶಿವಕುಮಾರ್ ಅವರೇ, ಶ್ರೀ ಪ್ರಶಾಂತ್ ಅವರೇ, ಶ್ರೀನಿವಾಸ್ ಗೌಡ ಅವರೇ, ಉದಯ್ ಬಿ ಕೆ ಅವರೇ, ಹಾಗೂ ಮಾಜಿ ಯುವ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಯುವ ವಕೀಲರ ನೆಚ್ಚಿನ ಸ್ಯಾಂಟಾ ಹಾಗೂ SDR ವಕೀಲರೇ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಹೋಸ್ಟ್ಗಳಾದ ನಮ್ಮ ಶ್ರೇಯಾ ಮೇಡಮ್ ಹಾಗೂ JJP ಅವರು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಸವಿಸ್ತಾರವಾಗಿ ಸೂಕ್ಷ್ಮವಾದ ವಿಚಾರಗಳನ್ನು ನಮಗೆ ಕ್ರಿಸ್ಮಸ್ ಅಂದರೆ ಏನು, ಯೇಸು ಕ್ರಿಸ್ತರು ಹುಟ್ಟಿದ ಬಗ್ಗೆ ಹಾಗೂ ಅವರ ಮೌಲ್ಯಗಳ ಬಗ್ಗೆ ನಮ್ಗೆ ಈಗಾಗಲೇ ಹೇಳಿದ್ದಾರೆ. ಕ್ರಿಸ್ಮಸ್ ಹಬ್ಬ ಅಂದರೆ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಈಗಾಗಲೇ ಸ್ಯಾಂಟಾ ಅವ್ರ ಬಗ್ಗೆ ನೆನಪಿಗೆ ಬರ್ತದೆ, ಯೇಸು ಕ್ರಿಸ್ತ ಅವ್ರ ನೆನಪಿಗೆ ಬರ್ತಾರೆ, ಹಾಗೂ ಅವರ ಮಾನವೀಯತೆ, ಅವರ ಶಾಂತಿ ಸ್ವಭಾವ ಹಾಗೂ ಉದಾರ ಮನೋಭಾವದ ಬಗ್ಗೆ ನಮಗೆ ಯಾವಾಗಲೂ ನೆನಪಿಗೆ ಬರ್ತದೆ. ಹಾಗಾಗಿ ನಾವು ಯೇಸು ಕ್ರಿಸ್ತರವರ ಅವರ ಮೌಲ್ಯಗಳನ್ನ ಪಾಲನೆ ಮಾಡ್ತಾ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿ, ನೀವು ಮಾಡಿದಂಥ ಯೋಜನೆಗಳೆಲ್ಲವೂ ಸಹ ಸಫಲವಾಗಿ ನಿಮ್ಮ ಗುರಿಯನ್ನು ನೀವು ಮುಟ್ಟಿ ಎಲ್ಲ ಯುವ ವಕೀಲರು ಆದಷ್ಟು ಬೇಗ ನ್ಯಾಯಾಲಯಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಪ್ರವೃತ್ತಿ ಪ್ರಾರಂಭಿಸಿ ಹೆಚ್ಚು ಯಶಸ್ಸನ್ನು ಕಾಣಿ. ನೀವು ಸಹ ಸೀನಿಯರ್ ವಕೀಲರಿಗೆ ಕಾಂಪಿಟೇಷನ್ ಆಗುವಷ್ಟು ಮಟ್ಟಕ್ಕೆ ಬೆಳೀರಿ, ಹಾಗೂ ತಮ್ಮ ವೃತ್ತಿ ಜೀವನ ಸೀನಿಯರ್ ಹಾಗೂ ಎಲ್ಲ ಜೂನಿಯರ್ ವಕೀಲರುಗಳಿಗೆ ತಮ್ಮ ವೃತ್ತಿ ಜೀವನ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತಾ ಮತ್ತೊಮ್ಮೆ ನಿಮಗೆ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತೀನಿ. ನನಗೆ ಮಾತನಾಡಲು ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೆ ಧನ್ಯವಾದಗಳು. ತಮ್ಮ ಅಕ್ಕರೆಯ ಮಾತುಗಳಿಗೆ ಧನ್ಯವಾದಗಳು ಸರ್. The Christmas cake is a symbol of joy and togetherness. Cutting and sharing the cake reminds us that Christmas is about sharing happiness, love and blessings with one another. Now I request all the dignitaries to kindly join hands with our Santa Claus in cutting the Christmas cake and sharing the joy of this occasion.
ಇದೇ ಸಂದರ್ಭದಲ್ಲಿ ಎಲ್ಲ ವಕೀಲ ಮಿತ್ರರಿಗೂ ನಾವು ಕೇಕನ್ನು ಹಂಚ್ತಾ ಇದ್ದೇವೆ. ವಿಶೇಷ ಈ ಸೂಚನೆ ಏನು ಅಂತ ಹೇಳಿದ್ರೆ ಕೇಕ್ ವೆಜ್ ಕೇಕ್ ಆಗಿರ್ತದೆ, ಎಲ್ಲರೂ ಸ್ವೀಕರಿಸ್ಬೋದು ಅಂತ ಮತ್ತೊಮ್ಮೆ ತಮ್ಮ ಗಮನಕ್ಕೆ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ಪ್ರವೀಣ್ ಪಿಂಟೋ ಅವರ ಧರ್ಮಪತ್ನಿಯವರಾಗಿರುವಂಥ ಶ್ರೀಮತಿ ಕ್ರೆಸಿಡಾ ಪಿಂಟೋರವರು ಕೂಡ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. It gives me immense pleasure to welcome our chief guest for today's event, Mr. Praveen Pinto sir. As SP sir just mentioned about your brief introduction, I would like to mention it once again. He's the son of late Shirtadi William Pinto, a well-known advocate and a proud recipient of Karnataka Rajyotsava Award. Mr. Praveen Pinto completed his law degree from Vaikunta Baliga College of Law, Udupi, where he secured the prestigious Vaikunta Baliga Gold Medal in his final year in 2005. He began his legal career as a junior under the guidance of the noted civil lawyer Shri M.V. Shankar Bhatt sir, Senior Advocate, Mangaluru, gaining strong foundation in civil practice. With over 20 years of rich experience at the bar, he is presently running the law firm Pinto and Pinto Advocates and Solicitors, located at Bunds Hostel, Mangaluru. He is also a partner at Grey Matter Advocates and Consultants with office in New Delhi, Bengaluru and Gurgaon, and serves as a legal advisor to several reputed institutions and companies. We are truly honored to have you as a distinguished legal guest on this event, sir. I request you to kindly address the audience. Respected Senior Civil Judge Mr. Manu B.K., Shri Aloysius Lobo, President, Beltangadi Bar Association, Shri Shivkumar S.M., President, Senior Committee, Shri Prashant M., Secretary, Bar Association, Shri Srinivas Gowda, Vice President, Bar Association, friends, senior lawyers, advocates, court staff. ಕ್ರಿಸ್ಮಸ್ ಹುಟ್ಟಿಕೊಂಡದ್ದು ತುಂಬ ಓಲ್ಡ್ ಪ್ರಾಕ್ಟೀಸ್ ಅಲ್ಲ ಕ್ರಿಸ್ಮಸ್ ಇರುವಂಥದ್ದು. ಕ್ರಿಸ್ಮಸ್ನ ಮುಂಚೆ ಈಸ್ಟರನ್ನು ತುಂಬ ಗಡದಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. 1900 ನಂತರ ಕ್ರಿಸ್ಮಸನ್ನು ತುಂಬ ಪಾಂಪ್ ಆ್ಯಂಡ್ ಫ್ಲೇವರ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ನಾವು ಮೇಡಮ್ ಚಂದವಾಗಿ ಸಾಂಟಾ ಕ್ಲಾಸ್ ಬಗ್ಗೆ ಹೇಳಿದರು. ಈಗ ಸಾಂಟಾ ಕ್ಲಾಸ್ ಇದ್ದಾರೆ ಸ್ಟೇಜ್ನಲ್ಲಿ. ಯಾರಿದು ಸಾಂಟಾ ಕ್ಲಾಸ್? ಮೇಡಮ್ ಹೇಳಿದ್ದಾರೆ. ಈ ಸಾಂಟಾ ಕ್ಲಾಸ್ ಎನ್ನುವವರು ಒಬ್ಬರು ನಿಕೋಲಸ್ ಅಂತ ಒಬ್ಬರು ಈಗಿನ ಪರ್ಷಿಯಾದಲ್ಲಿ ಟರ್ಕಿಯಲ್ಲಿರುವಂಥ ಮೈರಾ ಅಂತ ಹೇಳುವ ಊರಿನಲ್ಲಿ ಇದ್ದರು. ಅವರೊಬ್ಬರು ಕ್ಯಾಥಲಿಕ್ ಪ್ರೀಸ್ಟ್ ಆಗಿದ್ದರು. ಈ ಕ್ಯಾಥಲಿಕ್ ಪ್ರೀಸ್ಟ್ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಅವರೊಂದು ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದವರಾಗಿದ್ದರು. ಅವರು ಏನು ಮಾಡಿದರು, ನಾನೀಗ ಹೇಳುವಂಥ ಈ ಸ್ಥಿತಿಗತಿ ಇರುವಂಥದ್ದು ಸಾಧಾರಣ 1800 years ago, ಸಾಧಾರಣ 250 AD ಅಂತ ಆದಂಥ ಈ ಘಟನೆ. ಆಗಿನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿದರೆ, ಎಲ್ಲ ಕಡೆ ಫ್ಯಾಮಿನ್ ಇತ್ತು, ಬರಗಾಲ ಇತ್ತು, ಜನರ ಹತ್ರ ದುಡ್ಡಿರಲಿಲ್ಲ, ಪೀಪಲ್ ವೇರ್ ಸಫರಿಂಗ್. ಸೊ ಈ ಪ್ರೀಸ್ಟ್, ಈ ನಿಕೋಲಸ್ ಎನ್ನುವ ಪ್ರೀಸ್ಟ್, ಅವ್ರು ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದರೆ, ಈಗ ನಮ್ಮ ಎಲ್ಲ ಧರ್ಮಗಳಲ್ಲಿ ಸಿಮಿಲರ್ ಪಾಯಿಂಟ್ ಉಂಟು. ಏನಂತ ಹೇಳಿದರೆ, ನಿಮ್ಮ
ಒಂದು ಕೈಯಲ್ಲಿ ಮಾಡುವಂತಹ ಲೆಫ್ಟ್ ಹ್ಯಾಂಡಲ್ಲಿ ಮಾಡುವಂಥ ನಿಮ್ಮ ದಾನವನ್ನು ರೈಟ್ ಹ್ಯಾಂಡಿಗೆ ಗೊತ್ತಾಗಬಾರ್ದು ಅಂಥೇಳಿ. ಸೊ ಇವರು ಈ ನಿಕೋಲಸ್ ಏನು ಮಾಡಿದರು, ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಸ್ಲೇವ್ ಟ್ರೇಡ್ ಆಗ್ತಾಯಿತ್ತು. ಸ್ಲೇವ್ ಟ್ರೇಡ್ ಅಂತ ಹೇಳಿದರೆ ಮನುಷ್ಯರನ್ನು ಇನ್ನೊಬ್ಬ ಮನುಷ್ಯನಿಗೆ ಮಾರುವಂಥ ಪರಿಸ್ಥಿತಿ. ಒಬ್ಬರು ಆ ಊರಿನಲ್ಲಿ ಒಬ್ಬರು ತಂದೆ ಇದ್ದರು. ಆ ತಂದೆಯವರಿಗೆ 3 ಜನ ಹೆಣ್ಣು ಮಕ್ಕಳಿದ್ರು. ಆಗ ಆ ಸಿಚುವೇಶನ್ನಲ್ಲಿ ತುಂಬ ಹೆವಿ ಡೌರಿ ಕೊಡುವಂಥ ಪರಿಸ್ಥಿತಿ ಇತ್ತು. ಸೊ ಈ ತಂದೆಗೆ ಏನಾಗ್ತಿತ್ತು ಅಂತ ಹೇಳಿದರೆ ಮಕ್ಕಳನ್ನು ಮದುವೆ ಮಾಡಲಿಕ್ಕೆ ಡೌರಿ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಈ ನಿಕೋಲಸ್ ಏನು ಮಾಡ್ತಾರೆ, ತನ್ನ ತಂದೆ ತಾಯಿಯ ಆಸ್ತಿ ಉಂಟು. ಸೊ ಆ ಆಸ್ತಿಯನ್ನು ಸ್ವಲ್ಪ ಸ್ವಲ್ಪ ಮಾರಿ ಏನು ಮಾಡ್ತಾರೆ ಅಂತ ಹೇಳಿದರೆ, ರಾತ್ರಿಯಲ್ಲಿ ಆ ಮನೆಯ ಮೇಲೆ ಚಿಮ್ನಿ ಇರ್ತದೆ, ಅಲ್ಲಿ ಸ್ವಲ್ಪ ಕೋಲ್ಡ್ ಪ್ರದೇಶ ಆದ ಕಾರಣ ಆ ಚಿಮ್ನಿಯ ಮುಖಾಂತರ ಗೋಲ್ಡ್ ಕಾಯಿನ್ಸ್ಗಳನ್ನು ಒಂದು ಚೀಲದಲ್ಲಿ ಹಾಕ್ತಾಯಿದ್ರು, ಯಾರಿಗೆ ಗೊತ್ತಾಗದಾಗೆ. ಸೊ ಇದರಿಂದ ಏನಾಯಿತು, ಇದರಿಂದ ತುಂಬ ಜನರಿಗೆ ಅವರು ಗೊತ್ತಾಗದಾಗೆ ಈ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನೀವು ನೋಡ್ತೀರಿ, ರಾತ್ರಿಯ ಸಮಯದಲ್ಲಿ ಸಾಂಟಾ ಕ್ಲಾಸ್ ಬರುವಂಥದ್ದು ನಮ್ಮ ಇದರಲ್ಲಿ ಕಾಣ್ತಾ ಉಂಟು. ಈಗ ಅದಕ್ಕೆ ರೈನ್ಡಿಯರ್ ಒಂದು ಅವರು ಹಾರಿಕೊಂಡು ಬರ್ತಾರೆ ಅಂಥೇಳಿ ಪರಿಸ್ಥಿತಿ ಉಂಟು. ಬಟ್ ಅದನ್ನು ಇಂಪ್ರೂವೈಸ್ ಮಾಡಿದ್ದಾರೆ. ಏನು ಮಾಡಿದ್ರು ಅಂತ ಹೇಳಿದರೆ, ಆಮೇಲೆ ಏನಾಯಿತು, ಈ ನಿಕೋಲಸ್ ಎನ್ನುವರು ಬಿಷಪ್ ಆದರು, ಆ ಏರಿಯಾದ ಬಿಷಪ್ ಆದರು. ಇನ್ ದ ಮೀನ್ ಟೈಮ್ ಏನಾಯಿತು, ಅಲ್ಲಿಯ ಪರಿಸ್ಥಿತಿ ಅಂತ ಹೇಳಿದರೆ, ಅಲ್ಲಿ ಆಗ ರೋಮನ್ ಚಕ್ರವರ್ತಿ ಇದ್ದರು. ಆ ರೋಮನ್ ಚಕ್ರವರ್ತಿ ಏನು ಮಾಡ್ತಿದ್ರು, ಅವರು ಬೇರೆ ಬೇರೆ ಕಮ್ಯುನಿಟೀಸನ್ನು ಹ್ಯಾರಾಸ್ ಮಾಡ್ತಾಯಿದ್ರು. ಸೊ ಏನು ಮಾಡಿದರು ಅಂತ ಹೇಳಿದರೆ, ಆ ಟೈಮ್ನಲ್ಲಿ 4 ಜನ ಸೋಲ್ಜರ್ಸ್ನವರನ್ನು ಅರೆಸ್ಟ್ ಮಾಡಿದರು. ಅವರ ಮೇಲೆ ಒಂದು ಫಾಲ್ಸ್ ಫಿರ್ಯಾದಿ ಹಾಕಿದರು. ಆ ಫಾಲ್ಸ್ ಫಿರ್ಯಾದಿ ಹಾಕಿ ಅವರಿಗೆ ಮರಣದಂಡನೆ ಅಂತೇಳಿ ಆರ್ಡರ್ ಆಯಿತು. ಈ ಮರಣದಂಡನೆ ಆರ್ಡರ್ ಆದ ನಂತರ ಈ ನಿಕೋಲಸ್ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅವರು ಒಂದು ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಮಾಡಿ ಆ 4 ಜನ ಸೋಲ್ಜರ್ಸ್ ಯಾರಿಗೆ ಮರಣದಂಡನೆ ಆಗಿತ್ತು ಅದರಿಂದ ತಪ್ಪಿಸ್ತಾರೆ. ಅದ ನಂತರ ಏನಾಗ್ತದೆ ಅಂತ ಹೇಳಿದರೆ, ಭೀಕರ ಬರಗಾಲ ಬರ್ತದೆ ಈ ಮೈರಾ ದೇಶದಲ್ಲಿ, ಮೈರಾ ಊರಿನಲ್ಲಿ, ಹತ್ತಿರದ ಊರಿನಲ್ಲಿಲ್ಲ. ಈ ನಿಕೋಲಸ್ ಏನು ಮಾಡ್ತಾರೆ, ಜನರಿಗೆ ಊಟ ಇರುವುದಿಲ್ಲ, ಜನರು ಸಾಯಲಿಕ್ಕೆ ಆ ಪರಿಸ್ಥಿತಿ ಬರ್ತದೆ. ಸೊ ಅವ್ರೇನು ಮಾಡ್ತಾರೆ, ಶಿಪ್ಸ್ಗಳನ್ನು ನಿಲ್ಲಿಸ್ತಾರೆ. ಶಿಪ್ಸ್ಗಳನ್ನು ನಿಲ್ಲಿಸಿ ಆ ಶಿಪ್ಸ್ನಲ್ಲಿರುವ ದವಸ ಧಾನ್ಯಗಳನ್ನು ಜನರಿಗೆ ಸ್ವಲ್ಪ ಸ್ವಲ್ಪ ಹಂಚ್ತಾರೆ. ಬಟ್ ಅಲ್ಲಿ ಒಂದು ಅದ್ಭುತ ಆಗ್ತದೆ. ಏನು ಅದ್ಭುತ ಅಂತ ಹೇಳಿದರೆ, ಎಷ್ಟು ದವಸ ಧಾನ್ಯ ತೆಗೆದ್ರೆ ಕೂಡ ಅಷ್ಟೇ ದವಸ ಧಾನ್ಯ ಆ ಶಿಪ್ನಲ್ಲಿ ಉಳಿತದೆ. ಸೊ ಈ ರೀತಿಯ ಅದ್ಭುತಗಳು ಸ್ಟಾರ್ಟ್ ಆಗ್ತದೆ. ಸೊ ಬೇಸಿಕ್ಲಿ ಈ ನಿಕೋಲಸ್ ಎನ್ನುವರು ಅವರು ಏನಾಗ್ತಾರೆ, ಡಚ್ ಊರಿನಲ್ಲಿ ಅವರನ್ನು ಸಿಂಟರ್ ಕ್ಲಾಸ್ ಅಂತ ಕರೀತಾರೆ. ಅವರಿಗೆ ಒಂದು ಹೆಸರು ಕೊಡ್ತಾರೆ ಡಚ್ನವರು. ಅದನ್ನು ಆಮೇಲೆ ಸಂತಾ ಕ್ಲಾಸ್ ಅಂತ ಹೇಳಿ ಚೇಂಜ್ ಮಾಡಿ ಈಗ ನಾವು ಸಂಟಾ ಕ್ಲಾಸನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಈಗ ಈ ಸಂಟಾ ಕ್ಲಾಸ್ ಯಾಕೆ ನಮ್ಮ ಈಗ ನಾವೀಗ ವಕೀಲರ ಇದರಲ್ಲಿ ಸಂದರ್ಭದಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನನಗೆ ಕಾಣುವ ಪ್ರಕಾರ ನಮ್ಮ ಎಲ್ಲ ವಕೀಲರುಗಳು ಕೂಡ ಒಂದು ರೀತಿಯ ಸಂಟಾ ಕ್ಲಾಸ್ನವರೇ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬೇರೆ ಈಗ ನಾವು ಬೇರೆ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಬೇರೆ ಬೇರೆ ಬಿಸ್ನೆಸ್ನವರು ಇರ್ಬೋದು, ಯಾರು ಕೂಡ ವಕೀಲರು ಮಾಡುವಂಥ ಸೇವೆಯನ್ನು ಮಾಡ್ತಾ ಇಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೇನೆ ತುಂಬ ಜನ ವಕೀಲರುಗಳು ಫ್ರೀ ಸರ್ವಿಸ್ ಮಾಡುವಂಥದ್ದು, ಫ್ರೀ ಲೀಗಲ್ ಅಡ್ವೈಸ್ ಕೊಡುವಂಥದ್ದು, ಫ್ರೀಯಾಗಿ ಕೇಸ್ ನಡೆಸುವಂಥದ್ದು. ಎಷ್ಟು ಜನ ವಕೀಲರಿನವರಿಗೆ ಕ್ಲೈಂಟ್ಸ್ಗಳು ಫೀಸ್ ಕೊಡದೆ ಹಿಡಿಸಿದಂಥದ್ದು, ಎಷ್ಟು ಜನ ವಕೀಲರಿಗೆ ಅವರು ಒಳ್ಳೆ ಕೆಲಸ ಮಾಡಿದರೂ ಕೂಡ ಆಮೇಲೆ ಬೈಯುವಂಥದ್ದು ವಕೀಲರನವರಿಗೆ. ಈ ಪರಿಸ್ಥಿತಿ ಬೇರೆ ಯಾವ ಸಮುದಾಯದಲ್ಲಿ, ಬೇರೆ ಯಾವ ಪ್ರೊಫೆಷನ್ಗಳೇ ಆಗುವುದಿಲ್ಲ. ಕೇವಲ ವಕೀಲರನ್ನು ದೂರುವಂಥದ್ದು, ವಕೀಲರನ್ನು ವಿಲಿಫೈ ಮಾಡುವಂಥದ್ದು, ವಕೀಲರ ಬಗ್ಗೆ ತಪ್ಪು ಹೇಳಿಕೆ ಕೊಡುವಂಥದ್ದು,
ಎಲ್ಲಿಯಾದರೂ ಕೇಸ್ ವಿನ್ ಆದರೆ ಅದು ಅವರ ಸ್ವಯಂ ಕೇಸ್ ಒಳ್ಳೆಯದಿತ್ತು ಆದ್ದರಿಂದ ವಿನ್ ಆಯಿತು. ಕೇಸ್ ಸೋತ್ರೆ ನಮ್ಮ ವಕೀಲರು ಪ್ರಯೋಜನ ಇಲ್ಲ. ಈ ಥರ ಒಂದು ಪರಿಸ್ಥಿತಿ ಉಂಟು. ಬಟ್ ಸ್ಟಿಲ್ ಈಗ ನೋಡಿ, ಒಂದು ನಾನು ಈ ಟಾಪಿಕ್ನ ಸ್ವಲ್ಪ ಡೈಗ್ರೆಸ್ ಆಗ್ತಾ ಇದ್ದೇನೆ. ಮೊನ್ನೆ ಒಂದು ರೀಸೆಂಟ್ ಒಂದು ಘಟನೆ ಆಯಿತು, ಜಸ್ಟ್ ಲಾಸ್ಟ್ ಸಂಡೇ. ನನ್ನೊಬ್ಬ ಕ್ಲಾಸ್ಮೇಟ್ನ ತಂದೆ, ಅವರು ಕಾರ್ಕಳ ಬಾರ್ನ ಸೀನಿಯರ್ ಲಾಯರ್ ಆಗಿದ್ದರು. ಅವರು ತೀರಿ ಹೋದರು. ಅವರು ತೀರಿ ಹೋಗುವ ಸಂದರ್ಭದಲ್ಲಿ ಒಂದು ಮಂಗಳೂರಿನ ಪ್ರತಿಷ್ಠಾ ಆಸ್ಪತ್ರೆಯಲ್ಲಿ ಅವರು ಇದ್ದರು. ಹಿ ವಾಸ್ ದೇರ್ ಫ್ರಮ್ ಅಬೌಟ್ 15 days. ಸ್ವಲ್ಪ ರಿಯಾಯಿತಿ ಕೇಳಿದರು. ಏನು ರಿಯಾಯಿತಿ ಸಿಕ್ಕಲಿಲ್ಲ ಅವರಿಗೆ. ನನಗೆ ಗೊತ್ತುಂಟು ಏನಂತ ಹೇಳಿದರೆ, ನನ್ನ ಫ್ರೆಂಡ್ನ ತಂದೆಯವರು, ಯಾಕೆಂದರೆ ನಾನು ಸಹ ಅವರಿಗೆ ಕೆಲವು ಮ್ಯಾಟರ್ಸನ್ನು ರೆಫರ್ ಮಾಡಿದ್ದೆ. ಕೆಲವು ಮ್ಯಾಟರ್ಸನ್ನು ₹1 ಫೀಸ್ ಇಲ್ಲದೆ ಅವರು ಮಾಡಿದ್ದರು. ಬಟ್ ಸೊಸೈಟಿಯಿಂದ ಅವರಿಗೆ ಏನೂ ಸಿಕ್ಕಲಿಲ್ಲ. ಆಮೇಲೆ ಅವರ ಮನೆಯವರೆಲ್ಲ ಹಾಸ್ಪಿಟಲದ್ದು ಫೀಸ್ ಕಟ್ಟಿದರು, ಎಲ್ಲ ಚಾರ್ಜಸ್ ಎಲ್ಲ ಕಟ್ಟಿದರು, ಫುಲ್ ಕಟ್ಟಿದ ನಂತರ ನನ್ನ ಫ್ರೆಂಡ್ ತಾಯಿ ಇದ್ದರು. ಅವ್ರು ನನ್ನ ಹತ್ರ ಕೇಳಿದರು, ಏನು ಸಿಗ್ತದೆ ನಮ್ಮ ಬಾರ್ ಕೌನ್ಸಿಲಿಂದ ಏನು ಸಿಗ್ತದೆ ಅಂತ ಹೇಳಿ. ನಾನು ಹೇಳಿದ್ದೆ ಅವರಿಗೆ ಇಷ್ಟು ಹಣ ಸಿಗ್ತದೆ ಅಂತೇಳಿ. ಆಗ ಈ ಲೇಡಿ ಹೇಳಿದರು, ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು, ಅಂದರೆ ಆ ಅಮೌಂಟ್ ಕೇಳಿ. ಸೊ ಅವ್ರು ಹೇಳಿದರು, ನಮಗೆ ಹೇಗಾದರೂ ಸುಧಾರಿಸ್ಬೋದು, ಎಲ್ಲಿಯಾದರೂ ಒಂದು ಪುವರ್ ಮನೆತನದ ಫ್ಯಾಮಿಲಿಯಿಂದ ಯಾರಾದರೂ ವಕೀಲರು ತೀರಿ ಹೋದರೆ ಅವರ ಪರಿಸ್ಥಿತಿ ಏನು, ಏಕೆಂದರೆ ಪೆನ್ಷನ್ ಇಲ್ಲ, ಏನೆಲ್ಲ ಇಲ್ಲ. ಸೊ ಈ ವಿಷಯ ನನಗೆ ಐ ಫೆಲ್ಟ್ ಹಿಟ್ ಬೈ ದಿಸ್, ಬಿಕಾಸ್ ದಿಸ್ ಇಸ್ ಎ ರಿಯಲ್ ಸಿಚುವೇಶನ್. ನಾವು ನೋಡ್ತೇವೆ, ಯಾಕೆಂದರೆ ಈಗ ನಾನು ಹೇಳುವ ಈ ವಿಷಯ ಯಾಕೆಂತ ಹೇಳಿದರೆ, ಈಗ ಒಂದು ಬಾರ್ ಕೌನ್ಸಿಲ್ ಚುನಾವಣೆ ಆಗ್ತಾ ಉಂಟು, ಎಲ್ಲ ಪ್ರಚಾರ ಆಗ್ತಾ ಉಂಟು ಎಲ್ಲ. ನಾವೆಲ್ಲರೂ ನಮ್ಮ ಪ್ರತಿದಿನ ವೆಲ್ಫೇರ್ ಸ್ಟ್ಯಾಂಪ್ ಹಾಕ್ತೇವೆ. ಮುಂಚೆ ₹10 ಇದ್ದದ್ದೀಗ ವಕಾಲತಿ ₹40 ಆಗಿದೆ. ಆ್ಯಂಡ್ ನಾವು ಸಬ್ಸ್ಕ್ರಿಪ್ಷನ್ ಕೂಡ ಕಟ್ತೇವೆ. ಬಟ್ ನಾವು ಯಾರೂ ಕೂಡ ಎಷ್ಟು ಕಲೆಕ್ಷನ್ ಆಗ್ತದೆ, ವೆಲ್ಫೇರ್ ಸ್ಟ್ಯಾಂಪಿಂದ ಎಷ್ಟು ಕಲೆಕ್ಷನ್ ಆಗ್ತದೆ, ಸಬ್ಸ್ಕ್ರಿಪ್ಷನಿಂದ ಎಂಥ ಕಲೆಕ್ಷನ್ ಆಗ್ತದೆ, ಆ ಹಣವನ್ನು ಎಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ, ಅದು ಸರಿಯಾಗಿ ಎಲ್ಲರಿಗೂ ಸಿಗ್ತಾ ಉಂಟಾ, ಇದರ ಬಗ್ಗೆ ನಮಗೆ ಏನೂ ಮಾಹಿತಿ ಇಲ್ಲ. ಈ ಮಾಹಿತಿ ನಾವು ವಕೀಲರಾದವರಿಗೆ, ಯಾಕೆಂದರೆ ನಮಗೆ ಯಾರಿಲ್ಲ, ವಿ ಆರ್ ಲಾಯರ್ಸ್. ಬೇರೆಯವರಿಗೆ ಅಲ್ಲ ನಾನು ಹೇಳುವಂಥದ್ದು, ಬಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್. ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಆನ್ ಈಚ್ ಡೇ, ಈಚ್ ಆ್ಯಂಡ್ ಎವ್ರಿ ಡೇ. ಒಂದೊಂದು ಅಪ್ಲಿಕೇಶನಲ್ಲಿ, ಒಂದೊಂದು ವಕಾಲತ್ನಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ನಮಗೆ ವರ್ಷ ಎಂಡಾಗುವಾಗ ಬರ್ತದೆ ಮೆಸೇಜಸ್, ಸಬ್ಸ್ಕ್ರಿಪ್ಷನ್ ಕಟ್ಟಬೇಕು ಅಂಥೇಳಿ. ದಟ್ ಈಸ್ ಕರೆಕ್ಟ್. ಬಟ್ ಈ ರೀತಿಯ ಒಂದು ನಾವು ಏನು ಮಾಡಬೇಕು ಇದರ ಬಗ್ಗೆ, ಶುಡ್ ವಿ ನಾಟ್ ಆರ್ಗನೈಸ್ ಅವರ್ ಸೆಲ್ಸ್? ವೆದರ್ ಈಗ ನಮ್ಮ ಹತ್ರ ವೋಟ್ ಕೇಳಲಿಕ್ಕೆ ಬರುವಂಥ ಗೋಯಿಂಗ್ ಟು ಬಿ ಮೆಂಬರ್ಸ್ನವರ ಹತ್ರ ನಾವು ಈ ವಿಷಯವನ್ನು ಸ್ಪಷ್ಟವಾಗಿ ಯಾಕೆ ಪ್ರಸ್ತಾಪ ಮಾಡಬಾರ್ದು? ದಿಸ್ ಈಸ್ ವಾಟ್ ಐ ಫೀಲ್, ಬಿಕಾಸ್ ವಿ ಆಸ್ ಎ ಲಾಯರ್ ಕಮ್ಯುನಿಟಿ, ವಿ ನೀಡ್ ಸಮ್ ಸಪೋರ್ಟ್. ನಾವು ಸಪೋರ್ಟ್ ಕೇಳುವಂಥದ್ದು ಧರ್ಮಾರ್ಥವಾಗಿ ಸಪೋರ್ಟ್ ಅಲ್ಲ. ನಾವು ಕೇಳುವಂಥದ್ದು ಏನು, ನಮಗೆ ನಾವೇನು ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ ಅದರ ಬೇಸಿಸ್ನಲ್ಲಿರುವಂಥ ನಾವು ಕೇಳ್ತಾ ಇದ್ದೇವೆ. ಸೊ ಆಮೇಲೆ ನಿನ್ನೆ ಒಂದು ಘಟನೆ ಆಯಿತು. ನಿನ್ನೆ ನಾನೊಂದು ಒಂದು ವಕೀಲರ ಮಗಳ ರೋಸ್ ಫಂಕ್ಷನ್ನಿಗೆ ನಾವು ಮಂಗಳೂರಿಗೆ ನಾನು ಹೋಗಿದ್ದೆ. ನಾನಲ್ಲಿ ಹೋದ ಸಂದರ್ಭದಲ್ಲಿ ನಮ್ಮ ಪ್ರೆಸಿಡೆಂಟ್ ಸರ್ ಬಂದಿದ್ದರಲ್ಲಿ. ನಾನು ಪ್ರೆಸಿಡೆಂಟ್ ಸರ್ ಹತ್ರ ಮಾತಾಡ್ತಿದ್ದೆ. ಆಮೇಲೆ ಏನಾಯಿತು, ನಿಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಬಂದರು, ಶ್ರೀ ಬಸವರಾಜ್. ಸೊ ಕೂಡಲೇ ಅವರು ಹೇಳಿದರು, ನನಗೆ ಸ್ವಲ್ಪ ನಮ್ಮ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಬಿಲ್ಡಿಂಗ್ನ ಬಗ್ಗೆ ಮಾತಾಡಲಿಕ್ಕೆ ಉಂಟು. ಆ ಸಂದರ್ಭದಲ್ಲಿ ಅವರು ನಮಗೆ ಹೋಗೋ ಸಂದರ್ಭದಲ್ಲಿ ನಮಗೆ ಆಪಿಟೈಸರ್ಸ್ ಮತ್ತು ಇದನ್ನು ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನೆಲ್ಲ ಬಿಟ್ಟು ಸರ್ ಅಲ್ಲ, ನಾನು ಯಾಕೆ ಹೇಳುವಂಥದ್ದು ಅಂತೇಳಿ, ಐ ಫೆಲ್ಟ್ ದ್ಯಾಟ್
ಈ ವಕೀಲರ ಬಗ್ಗೆ ಕಾಳಜಿ ಇಟ್ಕೊಂಡು ಆ ಫಂಕ್ಷನನ್ನು ಸಹ ಸೈಡಿಗೆ ಇಟ್ಟು ಪ್ರಿನ್ಸಿಪಲ್ ಡಿ ಜೆ ಅವ್ರ ಹತ್ರ ನನಗೆ ಆಮೇಲೆ ಅವ್ರು ಮಾತಾಡಲಿಕ್ಕೆ ಸಿಕ್ಕಲಿಲ್ಲ. ಐ ಕುಡಂಟ್ ಕಾಂಗ್ರ್ಯಾಚುಲೇಟ್ ಹಿಮ್. ಸೊ ಇದು ನಾನು ನಿನ್ನೆ ನೋಡಿದಂಥ ವಿಷಯ. ಸೊ ಐ ಕಾಂಗ್ರ್ಯಾಚುಲೇಟ್ ಹಿಮ್ ಬಿಕಾಸ್ ವಕೀಲರ ಬಗ್ಗೆ, ವಕೀಲರ ಈ ಬಿಲ್ಡಿಂಗ್ಗಳ ಬಗ್ಗೆ ಅಥವಾ ಈವನ್ ಈ ಎಲ್ಲ ಸವಲತ್ತುಗಳ ಬಗ್ಗೆ ಅವರು ಇಟ್ಟ ಕಾಳಜಿ ನೋಡಿ ನನಗೆ ತುಂಬ ಖುಷಿಯಾಯಿತು. ಸೊ ನನಗೆ ಇಲ್ಲಿ ನೀವು ನನ್ನನ್ನು ಇನ್ವೈಟ್ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ಈ ಹೊಸ ವರ್ಷದಲ್ಲಿ ನಿಮಗೆ ಸುಖ, ಆರೋಗ್ಯ, ನೆಮ್ಮದಿ ಎಲ್ಲ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ತಮ್ಮ ಅಕ್ಕರೆಯ ಮಾತುಗಳಿಗೆ ಧನ್ಯವಾದಗಳು ಸರ್. ಹಾಗೆ ತಾವುಗಳು ವೆಲ್ಫೇರ್ ಫಂಡಿನ ಬಗ್ಗೆ ಉಲ್ಲೇಖ ಮಾಡಿದ್ರಿ. ರಾಜ್ಯದಾದ್ಯಂತ ಯಾವುದೇ ವಕೀಲರಿಗೆ, ನಿಧನರಾದಂಥ ವಕೀಲ ಮಿತ್ರರಿಗೆ ತಗುಲುವಂಥ ವೆಲ್ಫೇರ್ ಫಂಡಿನ ವಿಚಾರವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಅವರಿಗೆ ಸಂಬಂಧಪಟ್ಟ ವೆಲ್ಫೇರ್ ಫಂಡ್ ಕೈಗೆ ಸೇರಿಸುವಂಥ ಜವಾಬ್ದಾರಿಯನ್ನು ಉಚಿತವಾಗಿ ಬೆಳ್ತಂಗಡಿಯ ಮಾಜಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ವಸಂತ ಮರಕಡ ಸರ್ ಅವರ ನೇತೃತ್ವದಲ್ಲಿ JK Paul & Associates ಉಚಿತವಾಗಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿದೆ ಅನ್ನೋದನ್ನು ತಮ್ಮ ಗಮನದಲ್ಲಿ ಗಮನಕ್ಕೆ ತರ್ತಾ ಸರ್, ಮುಂದುವರೆದುಕೊಂಡು ಈ ಕ್ರಿಸ್ಮಸ್ ಆಚರಣೆಯ ಅಂಗವಾಗಿ ನಾವು ಸೆಲ್ಫಿ ಕಾಂಟೆಸ್ಟ್ ವಿತ್ ಸ್ಯಾಂಟಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಯಾರೆಲ್ಲ ಸದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರೋ ಅವರು ಶ್ರೀಮತಿ ಜ್ಯೋತ್ಸ್ನಾ ಮೇಡಮ್ ಅವರಿಗೆ ಅದರ ಫೋಟೋವನ್ನು ಕಳಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದುವರೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಅಲೋಷಿಯಸ್ ಲೋಬೋ ಸರ್ ಇವರಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಮಾನ್ಯ ನ್ಯಾಯಾಧೀಶರಾದ ಮನು ಬಿಕೆ ಸರ್ ಹಾಗೂ ಇಂದಿನ ಅತಿಥಿಯಾಗಿ ಆಗಮಿಸಿದ ಶ್ರೀ ಪ್ರವೀಣ್ ಪಿಂಟೋ, ಅಡ್ವೊಕೇಟ್ ಪಿಂಟೋ ಆ್ಯಂಡ್ ಪಿಂಟೋ ಲಾ ಫರ್ಮ್ಸ್ ಮ್ಯಾಂಗ್ಳೂರ್, ಹಾಗೂ ನಮ್ಮ ಹಿರಿಯ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಪ್ರಶಾಂತ್ ಎಂ, ಹಾಗೂ ಉಪಾಧ್ಯಕ್ಷರಾದ ಶ್ರೀನಿವಾಸ ಗೌಡ, ಹಾಗೂ ನಮ್ಮ ಯುವ ವಕೀಲರ ನೂತನ ಅಧ್ಯಕ್ಷರಾದ ಉದಯ್, ಹಾಗೂ ಇಲ್ಲಿ ನೆರೆದಂಥ ನಮ್ಮ AGP ಹಾಗೂ ನಮ್ಮ ಉತ್ಸಾಹಿ ತರುಣ ಸಂದೀಪ್, ಹೆಸರು ಹೇಳಿಬಿಟ್ಟಾಯ್ತಾ ನಮ್ಮ ಇವತ್ತಿನ ಸಾಂತಾಕ್ಲೋಸ್ ನಾನೇ ಹಾಕ್ತೇನೆ ಅಂತೇಳಿ ಅವರು ಹಾಕಿದ್ದಾರೆ. ಸಾಂತಾಕ್ಲೋಸ್ ಹಾಗೂ ಇಲ್ಲಿ ನೆರೆದ ಎಲ್ಲ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳೇ ಹಾಗೂ ಪತ್ರಕರ್ತ ದೃಶ್ಯ ಮಾಧ್ಯಮದ ಮಿತ್ರರೇ, ನಮ್ಮ ಈ ಎಲ್ಲ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಂತೇಳಿ ಇದನ್ನು ಹುಟ್ಟು ಹಾಕಿದ್ದು ನಮ್ಮ ಹಿಂದಿನ ಅಧ್ಯಕ್ಷರು ಮಾನ್ಯ ವಸಂತ ಮರಕಡ ಅವರು ಹಾಗೂ ಅಂದಿನ ಆಡಳಿತ ಮಂಡಳಿ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಂತ ನನ್ನ ವಿನಂತಿ. ಅದೇ ರೀತಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಒಂದು ಕ್ರಿಸ್ಮಸ್ ಕ್ಯಾಪ್ ಕೊಟ್ಟಿದೆ ಅಲ್ವಾ, ಆ ಎಲ್ಲರೂ ಕೂಡ ಕ್ಯಾಪನ್ನು ಹಾಕಬೇಡಿ. ನೋಡೊಮ್ಮೆ ಚಂದ ಮಾಡಿ ಒಂದು ಫೋಟೋ ತೆಗೆಯುವ. ಈಗ ಇಲ್ಲಿ ಸಿಲ್ವಿ ಅವರಿದ್ದಾರೆ, ಎಲ್ಲರೂ ಒಮ್ಮೆ ಕ್ಯಾಪ್ ಹಾಕಬೇಕು. ನಮ್ಮ ನೋಡಿ ನ್ಯಾಯಾಧೀಶರ ಮಾರ್ಗದರ್ಶನ ತಗೊಳ್ಳಿ, ನ್ಯಾಯಾಧೀಶರು ಸಮೇತ ಒಂದು ಕ್ಯಾಪನ್ನು ಹಾಕಿದ್ದಾರೆ ಅಂತ ಹೇಳುವಾಗ, ಯಾಕೆಂತ ಹೇಳಿದರೆ ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಸೈಂಟ್ ಆಂಟೋನೀಸ್ ಜಪ್ಪು ಆಶ್ರಮದ, ಅಲ್ಲಿ ನಮ್ಮ DC ಅವರು ಬಂದಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ. ನಮ್ಮ ಐವನ್ ಡಿಸೋದರ್ ಅವರು DC ಅವರಿಗೆ ಹೋಗಿ ಕ್ಯಾಪನ್ನು ಹಾಕಿದರು. ಅವರು ಕೂಡ ಕ್ಯಾಪನ್ನು ಹಾಕಿ ಅಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡಿದರು. ಅತಿ ಒಂದು ಸಂತೋಷದ ವಿಚಾರ, ಯಾಕೆಂತ ಹೇಳಿದರೆ ಈ ಒಂದು ಖುಷಿಯ ವಿಚಾರ. ಈ ಸಂದರ್ಭದಲ್ಲಿ ಈ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷವನ್ನು ಆಚರಣೆ ಮಾಡುವ ಒಂದು ವಿಚಾರದಲ್ಲಿ ಎಲ್ಲ ಹಬ್ಬಗಳನ್ನು ನಮ್ಮ ಸಂಘದಲ್ಲಿ ಮಾಡಬೇಕೆಂಬ ಒಂದು ನಿಟ್ಟಿನಲ್ಲಿ ನಾವು ಸ್ವಲ್ಪ ದಿನ ಜಾಸ್ತಿ ಆಯಿತು. ಯಾಕೆಂತ ಹೇಳಿದರೆ ಹಲವಾರು ಕಾರ್ಯಕ್ರಮಗಳು ಬಂತು, ನಂತರ ವೆಕೇಷನ್ ಬಂತು, ಆನಂತರ 1-2 ರಜೆ ಬಂತು. 3ನೇ ತಾರೀಕು ಆಗುವಾಗ ಕನೆಕ್ಟಿಂಗ್ ಹಾಲಿಡೇ ಅಂತೇಳಿ ಬರ್ಬೋದು ಅಂತೇಳಿ ಬಂತು. ಆದ್ದರಿಂದ ಹೇಗೂ ಪ್ರಥಮ ದಿನ 5ನೇ ತಾರೀಕು ಅಂತೇಳಿ ಬಂತು. ಆ ದಿವಸ ಬ್ಯುಸಿ ಉಂಟು ಅಂತೇಳಿ ನಿರ್ಣಯ ಆಯಿತು. ಆದ್ದರಿಂದ 7ನೇ ತಾರೀಕು ಮಾಡುವ ಅಂತೇಳಿ ಆಯಿತು. ಅದು ಇವತ್ತು ಈ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಹಬ್ಬದ ಆಚರಣೆ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಮಧ್ಯಾಹ್ನ ನಂತರಕ್ಕೆ ನಾವು ಬೆಂಗಳೂರಿಗೆ ಹೋಗುವ ಕಾರ್ಯಕ್ರಮ ಕೂಡ, ಈ ಕಾರ್ಯಕ್ರಮ ಆದ ಕೂಡಲೇ ನಾವು 5 ಜನರು ನಮ್ಮ ಕೆಸರುಗೊಲ್ಲು ಹಾಕುವ ಬಗ್ಗೆ ಆಲ್ರೆಡಿ ಈಗ ನಮ್ಮ AG ಅವರಲ್ಲಿ ಬೆಳಿಗ್ಗೆ ಅವರು ಫೋನ್ ಮಾಡಿ ಮಾತನಾಡಿದರು. ಅದೇ ರೀತಿ ವಿಶ್ವದೀಶ್ ಶೆಟ್ಟಿ ಹೈಕೋರ್ಟ್ ನ್ಯಾಯಾಧೀಶ ಅವರಲ್ಲಿ ಕೂಡ ನಾನು ಮಾತನಾಡಿದ್ದೇನೆ, ಹಾಗೂ ರಾಜೇಶ್ ಕಲ್ಲಂಗಳ ಅವರಲ್ಲಿ ಕೂಡ ಮಾತನಾಡಿ ಈಗ ನಾಳೆ ನಮಗೆ CJ ಅವರಲ್ಲಿ ಭೇಟಿಗೆ ಅವರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅದು ಒಂದು ಒಳ್ಳೆಯ ವಿಚಾರ. ಈ ಹೊಸ ವರ್ಷದಲ್ಲಿ
ಇವತ್ತು ನಮಗೆ ಇವತ್ತೇ ಫೋನ್ ಮಾಡಿ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಹೇಳಿದರೆ ಖುಷಿಯ ವಿಚಾರ. ಯಾಕೆಂದೇಳಿ ನಮ್ಮ ಎಲ್ಲವೂ ಕಾರ್ಯಕ್ರಮಗಳು ಸುಗಮವಾಗಿ ಹೊಸ ವರ್ಷದಲ್ಲಿ ಆಗ್ತವೆ ಎಂಬ ಒಂದು ನಂಬಿಕೆ ಹಾಗೂ ಭರವಸೆ ನಮಗೆ. ಈ ಒಂದು ಹೊಸ ವರ್ಷದಲ್ಲಿ ಹಾಗೂ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ಸೇರಿದಿರಿ. ತಮಗೆಲ್ಲರಿಗೂ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿ ಎಲ್ಲರಿಗೂ ದೇವರು ಆಯುರಾರೋಗ್ಯವನ್ನು ಕಲ್ಪಿಸಲಿ ಹಾಗೂ ಸುಖ ನೆಮ್ಮದಿ ಶಾಂತಿ ತಮ್ಮ ಜೀವನದಲ್ಲಿ ಹಾಗೂ ಕುಟುಂಬದಲ್ಲಿ ಹರಸಿ ದೇವರು ಬರಮಾಡಿಕೊಳ್ಳಲಿ ಅಂತೇಳಿ ಹಾರೈಸಿ, ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ನ್ಯಾಯಾಧೀಶರು ಹೇಳಿದರು, ಜೂನಿಯರ್ ಅಡ್ವೊಕೇಟ್ಗಳಿಗೆ ಒಳ್ಳೆಯ ಬುದ್ಧಿ ಬರಲಿ ಹಾಗೂ ಒಳ್ಳೆಯ ಆರ್ಗ್ಯುಮೆಂಟ್ ಮಾಡಲಿ ಹಾಗೂ ಸೀನಿಯರಿಗೆ ಮೀರಿ ಅವರು ಆರ್ಗ್ಯುಮೆಂಟ್ ಮಾಡಲಿ ಅಂತೇಳಿ ನಮ್ಮ ಹಿರಿಯ ನ್ಯಾಯಾಧೀಶರು ಹೇಳಿದ್ದಾರೆ. ಯಾಕೆಂತೇಳಿದರೆ ಅವರಿಗೆ ಕೂಡ ಮೊನ್ನೆ ನಾವು ಕರೀಲಿಕ್ಕೆ ಹೋಗುವಾಗ ಅಲ್ಲಿ 5-7-8 ಬುಕ್ಗಳನ್ನು ಮಾಡಿಟ್ಟಿದ್ದರು. ಯಾಕೆಂತೇಳಿದರೆ ಯಾವ್ಯಾವ ತಿಂಗಳಲ್ಲಿ ಅವರಿಗೆ ಕೋಟ ಇದೆ ಆ ಕೋಟವನ್ನು ಅವರು ಕಳಿಸಿಕೊಡ್ಲಿಕ್ಕೆ ಉಂಟು ನಮಗೆ ಅವರು ತೋರಿಸಿದರು. ಅದೇ ರೀತಿ ಪ್ರಶಾಂತಿಗೆ ಕೂಡ ಪರ್ಟಿಕ್ಯುಲರ್ ಹೇಳಿದ್ದಾರೆ. ಯಾಕೆ ಇವರು ವಾಯ್ದೆ ಕೇಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆಗುವಂಥ ಕೋಟವನ್ನು ನಾವು ಅವರಿಗೆ ಕೊಡುವ. ಈಗ ಒಂದೇ ಒಂದು ಕೋಟಿದ್ದು ನಾಳೆ ನಾವು ನಮ್ಮ ಎ ಜಿ ಅವರಲ್ಲಿ ಮತ್ತು ಸಿ ಜಿ ಅವರಲ್ಲಿ ಮಾತನಾಡಲಿಕ್ಕೆ ಹೋಗುವಾಗ ನ್ಯಾಯಾಧೀಶರನ್ನು ಕೂಡ ನಮಗೆ ಇಲ್ಲಿ ಕೊಡಬೇಕು ಎಂಬ ಒಂದು ವಿಚಾರವನ್ನು ಕೂಡ ನಾವು ಮಾತನಾಡಲಿಕ್ಕೆ ಅದು ಕೂಡ ನೆನಪಿಸಿಕೊಂಡು ಹೋಗ್ತಾ ಇದೆ. ಯಾಕೆಂದೇಳಿದರೆ 2 ಕೋರ್ಟು ಇಲ್ಲಿ ವೇಕೆಂಟ್ ಆದರೆ ಒಂದೇ ಕೋರ್ಟ್ ಇದ್ದರೆ ವಕೀಲರಿಗೆ ಮತ್ತು ಜೂನಿಯರ್ ಅಡ್ವೊಕೇಟ್ಸ್ಗೆ ತುಂಬ ಕಷ್ಟ. ಅದೇ ರೀತಿ ಸಾಹೇಬರಿಗೆ ಕೂಡ ಈಗ ಒಬ್ಬರೇ ಇರುವುದರಿಂದ ವಿವಿಧ ಈಗ ರಸ್ತೆ ಸುರಕ್ಷಾ ಸಪ್ತಾಹವು ಕೂಡ ಈಗ ನಡೆಸಲಿಕ್ಕೆ ಉಂಟು. ಅದರ ಒಟ್ಟಿಗೆ ಅವರು ಕೂಡ ಕರೆದರೆ ಮತ್ತು ಇಲ್ಲಿ ಕೋರ್ಟ್ ಇಲ್ಲ, ಆ ರೀತಿ ಪರಿಸ್ಥಿತಿ ಆಗ್ತದೆ. ಅದರಿಂದ ಈ ಒಂದು ಕೋರ್ಟನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು. ಯಾರಾದರೂ ಒಬ್ಬ ನ್ಯಾಯಾಧೀಶರು ನಮಗೆ ತಕ್ಕ ಮಟ್ಟಿಗೆ ಆದರೂ ಪೋಸ್ಟಿಂಗ್ ಮಾಡಲಿಕ್ಕೆ ಆಗ್ತದೆ, ಅಥವಾ ಬಂಟ್ವಾಳದವರು ಇಲ್ಲಿ ಬರುವ ಹಾಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೆ. ತಮ್ಮ ಅಕ್ಕರೆಯ ಮಾತುಗಳಿಗೆ ಧನ್ಯವಾದಗಳು ಸರ್. ವಕೀಲರ ಸಂಘದಲ್ಲಿ ಕ್ರಿಸ್ಮಸ್ ಆಚರಣೆ ಯಾಕೆ ಅಂತ ಬಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದರೆ, ನಮ್ಮ ದೇಶ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಿ ಪೀಠಿಕೆ ಹಾಕಿಕೊಟ್ಟಿರುವಂಥ ಮಹಾನ್ ಧರ್ಮಗ್ರಂಥವಾದ ಸಂವಿಧಾನಕ್ಕೆ ಇವತ್ತು ನಾವು ಜಾತಿ ಮತ ಧರ್ಮವನ್ನು ಮರೆತು ಸೇರಿರುವಂಥ ಈ ಒಗ್ಗೂಡಿಕೆ ಆ ಧರ್ಮಗ್ರಂಥಕ್ಕೆ ಮಾಡಿರುವಂಥ ಒಂದು ಭವ್ಯ ಆರತಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Ladies and gentlemen, we have now reached the most awaited moment of today's event. Any guesses? ಏನಿರ್ಬೋದು? Any guesses, sir? Any guesses? Yes. The moment is here. Now I would like to request Josna ma'am to announce the Selfie with Santa Claus winner of Selfie with Santa program. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತಿನ ರಣೆಯ ನಾವು ಏರ್ಪಡಿಸಿದಂತಹ ಸೆಲ್ಫಿ ವಿತ್ ಸ್ಯಾಂಟಾ ಕ್ಲೌಸ್ ಇದರ ಲಕ್ಕಿ ವಿನ್ನರ್, ಎನಿ ಗೆಸಸ್? The prize goes to Shravya. Congratulations, Shravya. I request our chief guest, Praveen Pinto sir, to kindly hand over the gift to our Shravya. ಇದೇ ಕಾರ್ಯಕ್ರಮದ ಅಂಗವಾಗಿ ನಾವು ಇನ್ನೊಂದು ಸ್ಪರ್ಧೆಯನ್ನು ಕೂಡ ಆಯೋಜಿಸಿದ್ವಿ, ದ ಲಕ್ಕಿ ಪರ್ಸನ್ ಆಫ್ ದಿ ಇಯರ್. ಇಡೀ 2026ನೇ ವರ್ಷದ ಲಕ್ಕಿ ಪರ್ಸನ್ ಯಾರು, ಯಾರಿಗೆ ಅತ್ಯಂತ ಹೆಚ್ಚು ಅಡ್ಜಾರ್ನ್ಮೆಂಟ್ ಸಿಗ್ತದೆ ಅನ್ನುವಂಥದ್ದನ್ನು ನಾವೀಗ ಯೋಚನೆ ಮಾಡಿ ನೋಡೋಣ. ಐ ರಿಕ್ವೆಸ್ಟ್ ಟುಡೇಸ್ ಇನಾಗ್ರೇಟರ್ ಶ್ರೀ ಮನು ಬಿಕೆ ಸರ್ ಟು ಕೈಂಡ್ಲಿ ಪಿಕ್ ದ ನೇಮ್ ಆಫ್ ದಿ ಲಕ್ಕಿ ಪರ್ಸನ್ ಆಫ್ ದಿ ಇಯರ್. I request SLA ma'am to kindly come forward and receive the prize of the day. ಈ 1 ವರ್ಷಗಳ ಕಾಲ SLA ma'am she is the most luckiest person of the year, and let SLA ma'am get most lot of adjournments in her favor.
Requesting Manu BK sir to kindly hand over the gift to SLA ma'am. May I now request all of you to kindly lift your chairs and check what's underneath. Lift your chair. ಎಲ್ಲರೂ ಚೇರ್, ನಿಮ್ಮ ಚೇರ್ ಅಡಿಯಲ್ಲಿ ನೀವು ಕುಳಿತುಕೊಂಡಿರುವಂಥ ಚಾರ್ನ ಅಡಿಯಲ್ಲಿ ಏನೋ ಒಂದು ವಿಚಾರವನ್ನು ನಾವು ಅಡಗಿಸಿಟ್ಟಿದ್ದೇವೆ. ಅಂಥ ವಿಚಾರಗಳನ್ನು ಗುರುತಿಸಿದವರು ದಯವಿಟ್ಟು ಎದ್ದು ನಿಲ್ಲಿ. ಇದನ್ನು ಮಾಯೆ ಅಂತ ಹೇಳಬೇಕು, ಇದನ್ನು ಜಾಲವಂತ ಹೇಳಬೇಕು ಗೊತ್ತಿಲ್ಲ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ ಆಗಮಿಸಿರುವಂಥ ಪ್ರವೀಣ್ ಪಿಂಟೋ ಸರ್ ಅವರ ಧರ್ಮಪತ್ನಿಯವರಾಗಿರುವಂಥ ಶ್ರೀಮತಿ ಕ್ರೆಸಿಡಾ ಪಿಂಟೋ ಅವರಿಗೆ ಈ ದಿನದ ಲಕ್ಕಿ ಪರ್ಸನ್ ಅಂತ ಗುರುತಿಸ್ಕೊಂಡಿದ್ದಾರೆ. ಐ ರಿಕ್ವೆಸ್ಟ್ ಕ್ರೆಸಿಡಾ ಪಿಂಟೋ ಮ್ಯಾಮ್ ಟು ಕೈಂಡ್ಲಿ ಸ್ಟೆಪ್ ಫಾರ್ವರ್ಡ್. ಬೆಳ್ತಂಗಡಿ ವಕೀಲರ ಸಂಘದ ಹಿರಿಯ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಿವಕುಮಾರ್ ಸರ್ ಅವರು ಇವರಿಗೆ ಬಹುಮಾನವನ್ನು ನೀಡಿ ಗುರುತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ಮುಂದಿನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿದ್ದು, ವೇದಿಕೆಯಲ್ಲಿರುವಂಥ ಅತಿಥಿ ಅಭ್ಯಾಗತರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. ಕಾರ್ಯಕ್ರಮದ ಪದಾಧಿಕಾರಿಗಳು ಅವರನ್ನು ವೇದಿಕೆ ಮುಂಭಾಗಕ್ಕೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. हेलो हेलो तू फ्लोर्स पे जब है आई येलो येलो बड़ी सॉलिड मस्ती छाई हेलो हेलो तू मुझे घूमने लगाई येलो येलो कंट्रोल करो मेरे भाई ये दिल छन छन बोले अमृतसरी चूड़ियां रात बड़ी है मस्तानी तो दिल भर जानी कर ले गल्ला घूड़ियां अमृतसरी चूड़ियां रात बड़ी है मस्तानी तो दिल भर जानी कर ले गल्ला घूड़ियां
സാറൻ ചോദിക്കണെന്താണെന്ന് അറിയോ? സിമ്പിൾ ആയിട്ടുള്ള സ്റ്റെപ്പ് ഇല്ലേ? ഇങ്ങനത്തെ സാധനങ്ങളൊക്കെ ഇല്ലേ? സിമ്പിൾ ആയിട്ടുള്ള സ്റ്റെപ്പ് എനിക്കറിയില്ല സാർ. അങ്ങനത്തെ സാധനമൊക്കെ വെച്ച് മിസ്സിന് ഇംപ്രസ് ചെയ്യാൻ പറ്റില്ലേ? പറ്റുമായിരിക്കാം, പക്ഷെ എനിക്ക് പാടില്ലേ പറ്റുള്ളൂ. പൊളിച്ചെടുത്തേ ട്രാക്ക് മാറ്റി. അന്നൊരു നാളിൽ മിന്നണരാവിൽ കന്നാലിക്കൂട്ടിലൊരുണ്ണി പിറന്നേ. മഞ്ഞണി പൂക്കൾ പുഞ്ചിരിക്കുമ്പോൾ മണ്ണിന്റെ നായകനുണ്ണി പിറന്നേ. വിണ്ണിലോ താരകം മണ്ണിലോ ആരവം നെഞ്ചിലോ ബാൻഡടിയോ മാറാകെ ഊരാകെ പല വഴികളിൽ വകകളിൽ ഒരു ചിരിയത് ഉള്ളാകെ പതിലൊളിച്ച് തരണ നേരാനേ പട്ടെ പമ്പം തങ്കി താട്ടെ ഇല്ലെങ്കിൽ ഞങ്ങള് പോട്ടെ. പട്ടെ പമ്പം തങ്കി താട്ടെ ഇല്ലെങ്കിൽ ഞങ്ങള് പോട്ടെ. ಥ್ಯಾಂಕ್ ಯು ಟೀಮ್. ಆದ್ಮೇಲೆ ಈ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಸದಾ ನೆನಪಿನ ದಿನವಾಗಿ ಉಳಿಯಲಿ ಎಂಬ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅತಿಥಿ ಅಭ್ಯರ್ಥಿಗಳಿಗೆ ಸ್ಮರಣಿಕೆಯನ್ನು ನೀಡಲು ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಲೋಷಿಯಸ್ ಎಸ್ ಲೋಬರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಈ ದಿನದ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಬೆಳ್ತಂಗಡಿಯ ಹಿರಿಯ ಸಿವಿಲ್ ಜಡ್ಜ್ ಹಾಗೂ JMFC ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಶ್ರೀಯುತ ಮನು BK ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಶ್ರೀಯುತರಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಅಲೋಷಿಯಸ್ ಎಸ್ ಲೋಬರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗುರುತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಪ್ರವೀಣ್ ಪಿಂಟರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಶ್ರೀಯುತರಿಗೂ ಕೂಡ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಲೋಷಿಯಸ್ ಎಸ್ ಲೋಬರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಲಿಕ್ಕಿದ್ದೇವೆ. ಧನ್ಯವಾದ ಸಮರ್ಪಣೆಗಾಗಿ ಶ್ರೀಮತಿ ಜ್ಯೋತ್ಸ್ನಾ ಮೇಡಮ್ ಅವರನ್ನು ಕೇಳಿಕೊಳ್ತಾ ಇದ್ದಾನೆ. ಮಧ್ಯಾಹ್ನ ಇವತ್ತಿನ ಈ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮಾಚರಣೆಯ ಮೆರಗನ್ನು ತಂದುಕೊಟ್ಟಂತಹ ಹಾಗೂ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ನೀಡಿದಂತಹ ಮಾನ್ಯ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ
ಮನು ಬಿ ಕೆ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಉತ್ತಮ ಸಂದೇಶವನ್ನು ನೀಡಿ ನಮಗೆ ಶುಭ ಹಾರೈಸಿದ ಪ್ರವೀಣ್ ಪಿಂಟೋ, ಅಡ್ವೊಕೇಟ್, ಮ್ಯಾಂಗ್ಳೂರ್ ಇವರಿಗೆ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬೆಳ್ತಂಗಡಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಹಾಗೂ ಸೀನಿಯರ್ ಕಮಿಟಿ ಚೇರ್ಮನ್ ಆದ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಯುವ ವಕೀಲರ ವೇದಿಕೆಯ ಅಧ್ಯಕ್ಷರಾದ ಉದಯ್ ಬಿ ಕೆ ಇವರೆಲ್ಲರಿಗೂ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈ ಸೌಂಡ್ ಸಿಸ್ಟಮನ್ನು ಒದಗಿಸಿದಂತಹ B4 ಸೌಂಡ್ಸ್ ಆ್ಯಂಡ್ ಹಾಗೂ ನಮ್ಮ ಫೋಟೋಗಳನ್ನು ಚಂದವಾಗಿ ನಮಗೆ ಮನಮುಟ್ಟುವಾಗೆ ತೆಗೆದಿರುವಂತಹ ಸಿಲ್ವಿಯಾ ಸ್ಟುಡಿಯೋ ಇವರಿಗೂ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ತಮ್ಮೆಲ್ಲರ ಅಮೂಲ್ಯ ಸಮಯವನ್ನು ಈ ಸಂಭ್ರಮಾಚರಣೆಗೆ ಮುಡಿಪಡಿಸಿದ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರುಗಳಿಗೆ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಕರೆಗೆ ಓಗೊಟ್ಟು ಸಹಾಯಕ ಅಭಿಯೋಜಕರು ಆಶಿತಾ ಮ್ಯಾಮ್ ಹಾಗೂ ದಿವ್ಯರಾಜ್ ಸರ್ ಇದ್ದಾರೆ ಹಾಗೂ ಅವರ ಆಫೀಸ್ ಸ್ಟಾಫ್ಸ್ ಇದ್ದಾರೆ. ಅವರಿಗೂ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಶ್ರೇಯಾ ಹಾಗೂ ಜತನ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ನಿಮ್ಮೆಲ್ಲರನ್ನು ಮನರಂಜಿಸಿದ ಶ್ರೇಯಾ ಆ್ಯಂಡ್ ಟೀಮ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ದ ಸ್ಯಾಂಟಾ ಕ್ಲಾಸ್ SDR ಸರ್ ತುಂಬ ದೂರದಿಂದ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನ್ಯಾಯವಾದಿಗಳಿಗೆ ನಮ್ಮ ಬಾರ್ ಅಸೋಸಿಯೇಷನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮಗೆ ರುಚಿಯಾದ ಊಟವನ್ನು ತಯಾರಿಸಿದಂತಹ ರೂಪಾ ಕ್ಯಾಟ್ರಸ್ ಇವರಿಗೂ ನಿಮ್ಮೆಲ್ಲರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಐ ವಿಶ್ ಯು ಅ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹಾಗೆ ಈ ಸುದಿನದಲ್ಲಿ ನಮ್ಮ ಹಿರಿಯ ವಕೀಲರಾಗಿರುವಂಥ ಮುರಳಿ ಬಲಿಪಾರ್ ಅವ್ರನ್ನ ಗೌರವಿಸಬೇಕು ಅಂತ ಹೇಳ್ಕೊಂಡು ನಾವು ಆಯೋಜಿಸಿದ್ವಿ. ಆದರೆ ಕಾರಣ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅಗತ್ಯ ಕಾರಣದ ನಿಮಿತ್ತ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಎಲ್ಲರ ಹಾರೈಕೆ ಶುಭಾಶಯಗಳನ್ನು ಅವರಿಗೆ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಹಿರಿಯ ವಕೀಲರಾಗಿರುವಂಥ ಶ್ರೀಯುತ ಮುರಳಿ ಬಲಿಪಾರ್ ಅವರು ವೇದಿಕೆಗೆ ಬರಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಎಲ್ಲ ಹಿರಿಯ ವಕೀಲರು ಹಾಗೆ ಪದಾಧಿಕಾರಿಗಳು ಮುಂದಕ್ಕೆ ವೇದಿಕೆಗೆ ಬಂದು ನಮ್ಮ ಹಿರಿಯ ವಕೀಲರಾಗಿರುವಂಥ ಶ್ರೀಯುತ ಮುರಳಿ ಬಲಿಪಾರ್ ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಭಗವಂತ ಇವರಿಗೆ ಆಯುರ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಆತ್ಮೀಯರೇ, ಎಲ್ಲ ವಕೀಲ ಮಿತ್ರರಿಗೆ ನಮ್ಮ ಸ್ಯಾಂಟಾ ಕ್ಲಾಸ್ ಅವರು ನೋಟ್ ಪ್ಯಾಡನ್ನು ಹಂಚಲಿಕ್ಕಿದ್ದಾರೆ. ಇದೇ ಕಾರ್ಯಕ್ರಮದ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಮುರಳಿ ಬಲಿಪಾರ್ ಸರ್ ಅವರೇ ಆಯೋಜಿಸಿರುತ್ತಾರೆ. ಎಲ್ಲ ವಕೀಲ ಮಿತ್ರರು ಆಹಾರವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ.